ಚರರ ಬೀಳ್ಕೊಟ್ಟು ತುಮ್ಮಾನದಲಿಗೆ ಚಿಂತಿಸುತ್ತಲ ದಶಾನನೋ ಅಂತರಂಗದಿ ಪಡಲಿ ಮಯ ಜಾತೆ ಕೃಗೈದಿ ಇಂತು ಶೋಕಿಸುತ್ತಿರ್ದನವನೋ ಶಂಕರ ಪಾರ್ವತಿ ವರನೆ ಮುದೆ ಕೈಯದಿಗೆ ದುರದೊಳು ರಕ್ಕಸ ಸೇನೆಯು ಬರಿದಾಗಿದೆ ಶಿವನಿಗೆ ಅಂಗಬಲಾನ್ವಿತ ಸಚಿವರ ಅಂಗವಣಿಗೆ ಪಟರೆಲ್ಲರೂ ಸಂತರದೊಳು ಮಡಿದರು ಬರಿ ಮಂಗಗಳೊಳು ಕಾದಿ ತಂಗಿಗೆ ಸವಿ ಮಾತಿಗೆ ನಾ ಹಂಗಿಗ ನಾದುದರಿಯುವುದರಿಗೆ ಕಿಂಗಿದು ದಾನವರ ತುಟಿ ಭಂಗ ಪಡುವದ ಹರನೇ ಶಂಕರ ಪಾರ್ವತಿ ವರನೇ ಹರನೇ ಮಡದಿಯಾದಂತಹ ಮಂಡೋದರಿ ಅಂತಃಪುರವನ್ನು ಸೇರಿದರು. ಅಂತರಂಗದ ಕ್ಷೋಭೆಗೊಂದು ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ದಶಾನನನಿ ಬಹು ಸುದೀರ್ಘವಾದಂತಹ ಜೀವನಾವಧಿಯನ್ನು ಉತ್ತರಿಸುವ ಕಾಲಕ್ಕೆ ಹೆತ್ತಪ್ಪೆಯ ಆಶಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಸಾರ್ಥಕವಾಗಿಸುವಲ್ಲೇ ನನ್ನ ಬದುಕನ್ನು ವಿನಿಯೋಗಿಸಿದವ. ದೈತ್ಯಕುಲ ಸಮ್ರಾಟನಾಗಿ ಸಂಸ್ಥಾಪಿತನಾಗುವಂತಹ ಉದ್ದೇಶದ ಹಿನ್ನೆಲೆಯಲ್ಲಿ ಹೆತ್ತಪ್ಪೆಯ ಹಾರೈಕೆಯನ್ನು ಯಥಾರ್ಥವಾಗಿ ಜೀವನದಲ್ಲಿ ಸಾಧಿಸಿ ಕಾಣಿಸುವಂತಹ ಉದ್ದೇಶದಿಂದ ಸುವರ್ಣಲಂಕಾಧೀಶನಾಗಿ ವಿಜೃಂಭಿಸಿದಂತಹ ದಶಕಂಠನ ಬದುಕು ಮುಸ್ಸಂಜೆಯ ಹೊತ್ತಿನ ಸೂರ್ಯನಂತೆಯೇ ಪಡುಗಡಲಿನಲ್ಲಿ ಮುಳುಗಿ ಹೋಗಬೇಕಾದಂತಹ ಸ್ಥಿತಿಗೆ ಬಂದು ನಿಲ್ತದೆ ಅಂತ ನಾನು ಯೋಚಿಸಿಯೇ ಇರಲಿಲ್ಲ. ಶಿವನೇ ಎಲ್ಲಿಗೆ ಬಂದು ಮುಟ್ಟಿತು. ನನ್ನವರೆಲ್ಲ ರಾಮ ವಿರೋಧದ ಮೂಲಕವಾಗಿ ಒದಗಿ ಬಂದಂತಹ ಸಂಗರದಲ್ಲಿ ಸಾವಿನ ರಮನೆಯನ್ನು ಸೇರುವಂತಹ ಸನ್ನಿವೇಶ ಆಗಿ ಹೋಯಿತಲ್ಲ. ಎಂತೆಂಥವರು ಕದನ ಕರ್ಕಶರನ್ನಿಸಿಕೊಂಡಂತಹ ದಿಕ್ತವೀರರು, ಬುದ್ಧಿ ವಿಸ್ತರಣೆಯ ಮೂಲಕವಾಗಿ ಪ್ರಪಂಚವನ್ನೇ ಕೈವಶದಲ್ಲಿರಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಸಂಪನ್ನರಾದಂತಹ ಸಚಿವರು, ಎನ್ನಂಗವಣೆಯ ಭಟರು ಎಲ್ಲರೂ ಬರೀ ಮಂಗಗಳಲ್ಲಿ ಕಾದಿ ಸಾವನ್ನು ಕಾಣುವಂತಹ ಸ್ಥಿತಿ ಬಂತಲ್ಲ. ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುದ್ಧಿ ಅನ್ನುವಂತಹ ವಿವೇಕಕ್ಕಿಂತ ಹೊರಗಲ್ಲ ದಶಾನನ. ಆದ್ದರಿಂದಲೇ ಬದುಕಿನಲ್ಲಿ ಸಾಧಿಸುವಂತಹ ಉದ್ದೇಶವನ್ನು ಹೊಂದಿ ಸುದೀರ್ಘವಾದಂತಹ ಜೀವನಾವಧಿಯನ್ನು ನಾನು ನನ್ನ ಸಾಮರ್ಥ್ಯ ವಿಶೇಷದಿಂದಲೇ ಸಂಪಾದಿಸಿಕೊಂಡು ಬದುಕಿದನು. ಆದರೆ ಎಲ್ಲವೂ ನಿರರ್ಥಕವಾಗಿ ಹೋಯಿತಲ್ಲ. ಅನೇಕರಾಡಿದರು, ಹಿರಿಯರು ಹೇಳಿದರು, ಮತಿಯುತರಾಡಿದರು, ಎಲ್ಲರ ಮಾತನ್ನು ತಿರಸ್ಕರಿಸಿ ಮುಂದುವರಿದರೆ ಸುವರ್ಣದ ದೇಶವನ್ನೇ ಕಟ್ಟಿದವ ಆಗಿರಲಿ ಅಥವಾ 14 ಲೋಕಗಳ ಒಡೆತನವನ್ನು ಹೊಂದಿದವನೇ ಆಗಿರಲಿ, ಬದುಕಿನಲ್ಲಿ ಎಲ್ಲವನ್ನೂ ಕಳಕೊಂಡು ಕೊನೆಗೂ ಶೂನ್ಯವನ್ನೇ ಅನುಭವಿಸಬೇಕಾಗ್ತದೆ ಅನ್ನುವುದು ನಿರ್ಣಯವಾಗಿ ಹೋಯಿತಲ್ಲ. ಶಿವನೇ ಏನು ಮಾಡಲಿ? ಒಂದು ಕಾಲಕ್ಕೆ ದೈವಾನುಗ್ರಹವಿದ್ದಂತಹ ಸಂದರ್ಭದಲ್ಲಿ ಹರನೆ ಅನ್ನುವಂತಹ ಒಂದು ಆಕ್ರಂದನದ ನುಡಿ ಸಾಕಾಗುತ್ತಾ ಇತ್ತು. ಲಯಾಧಿಕಾರಿಯಾದಂತಹ ಪರಮೇಶ್ವರನಾದರೂ ಕಣ್ಣ ಮುಂಭಾಗದಲ್ಲಿ ಪ್ರಕಟನಾಗಿ ಅನ್ನಬೇಕು. ಹೀಗೆ ಕೇಳುತ್ತಿದ್ದ ದಶಾನನನ ಸಮ್ಮುಖದಲ್ಲಿ ಈಗ ಹರನೆ ಅಂತ ಕರೆದರೆ ಕೈಲಾಸದ ವಿಶ್ವೇಶ್ವರ ಇರಲಿ, ಕೈ ಹಿಡಿದ ಹೆಂಡತಿಯೇ ಸಂಘಟ ಬರುವುದಿಲ್ಲ. ಅಲ್ಲಿಗೆ ಬುಟ್ಟಿತ್ತು ಸ್ಥಿತಿ. ಏನು ಮಾಡಲಿ ಶಿವನಿಗೆ? ಪರಿಯುತ ನರಿದು ಬೇಗ ತರುಣಿ ಮಂಡೋದರಿ ಕರಕರಿಸುತ್ತ ತನ್ನ ವರ ನೆಡೆ ಕೈದಳಾಗ
ಬಂದಿರುವುದು ನಿಮಗೆ ತಿಳಿಯಲಿಲ್ಲ, ನೀವು ಬಂದಿರುವುದು ನನಗೆ ತಿಳಿಯದೇ ಹೋಯಿತು. ನಿಮ್ಮ ಆಗಮನವಾಗುತ್ತದೆ ಅಂತಾದರೆ ನನ್ನನ್ನು ಬಂದು ಎಚ್ಚರಿಸುತ್ತಾ ಇದ್ದರು, ಸೂಚನೆ ಕೊಡುತ್ತಾ ಇದ್ದರು. ಯಾರಿಗೂ ತಿಳಿಸದೇ ಬಂದಿರೆ ಏನು ಸ್ವಾಮಿ, ಏನೇ ಮುಖ? ಚಿಂತಿಸುವ ವ್ಯಾತಕ್ಕಿಂತು ಪ್ರಾಣಕಾಂತ ಕೇವಲ ದೈಹಿಕವಾಗಿ ಕಾಣುವಂತಹ 10 ತಲೆಗಳಲ್ಲೂ ಅಲ್ಲ, ಶಕ್ತಿಯಲ್ಲಿ, ಭಕ್ತಿಯಲ್ಲಿ, ಯುಕ್ತಿಯಲ್ಲಿ, ಮಂತ್ರದಲ್ಲಿ, ಶಾಸ್ತ್ರದಲ್ಲಿ, ಸಂಗೀತದಲ್ಲಿ, ವೇದದಲ್ಲಿ ಇತ್ಯಾದಿ ಇತ್ಯಾದಿ ಭಿನ್ನ ಭಿನ್ನವಾದ ಮುಖಗಳನ್ನು ಹೊಂದಿಕೊಂಡವರು ತಾವು. ನಿಮ್ಮ ಆತ ನಡೆ ನುಡಿಗಳಿಂದ ಮತ್ತೊಬ್ಬರಿಗೆ ಚಿಂತೆ ಉಂಟಾಗುತ್ತಿತ್ತು. ಆದರೆ ರಾವಣನಿಗೂ ಒಂದು ಚಿಂತಿಸುವಂತ ಮುಖ ಉಂಟು ಅಂತ ಇವತ್ತು ತಾನೇ ಲಂಕೆಗೆ ಗೊತ್ತಾಗಿರುವುದು. ಈ ರೀತಿಯಂತ ಮುಖದಲ್ಲಿ, ನಿಮ್ಮ ಮುಖದಲ್ಲಿ ಹಣೆಯಲ್ಲಿ ನೆರಿಗೆಗಟ್ಟಿದ್ದರೂ ನಾನು ಇವತ್ತು ಕಾಣುತ್ತಿದ್ದೇನೆ. ಏನೇ ಚಿಂತೆಯ ಭಾವ? ಅಲ್ಲ, ಏನಾದರೂ ಚಿಂತನೆಯನ್ನು ನಡೆಸುತ್ತಿದ್ದೀರಿ? ಚಿಂತನೆಯನ್ನೇ ಮಾಡುವುದು ಹೌದಂತಾಗಿದ್ರೆ ನಮ್ಮ ಮಾಡುವುದಕ್ಕೆ ಏನುಂಟು? ಅಲ್ಲ, ಏನನ್ನು ಉಳಿಸಿದ್ದೀರಿ ಎನ್ನುವುದಾದ್ರೂ ಬೇಕೇ ಬೇಡವೇ ಹೇಳಿ. ಹಾಗಾದರೆ ನನ್ನ ಅಂತಃಪುರಕ್ಕೆ ಬಂದದ್ದು ಯಾರಿಗೂ ತಿಳಿಯಲಿಲ್ಲ, ಮೌನವಾಗಿ ಬಂದಿದ್ದೀರಿ, ಸ್ತಬ್ಧವಾಗಿ ಕುಳಿತಿದ್ದೀರಿ ಅಂತಾದರೆ ಗರ್ವ ಅಡಗಿ ಹೋಯಿತೆ. ನಾನಿಟ್ಟದ್ದು ಹೆಜ್ಜೆ, ನಾನು ಮಾಡಿದ್ದು ಕಾರ್ಯ, ನಾನು ಆಡಿದ್ದ ಮಾತು, ನನ್ನ ಹೂಂಕಾರ ಕೇಳಿದ್ರೆ 3 ಲೋಕ ನಡುಗುತ್ತದೆ ಎನ್ನುವ ಹಾಗೆ ಬಹಳ ಗರ್ವ ಇತ್ತಲ್ಲ ನಿಮಗೆ? ಉಡುಗೆ ಹೋಯಿತೆ ಗರ್ವ. ನಿಮ್ಮ ಧ್ವನಿ ಕೇಳಿದ್ರೆ ಮತ್ತೊಬ್ಬರು ಸ್ವರ ಎತ್ತುತ್ತಿರಲಿಲ್ಲ. ಈಗ ಯಾಕೆ ಮೌನವಾದಿರಿ? ಬಲವಂತರಲ್ವೇ ತಾವು? ಹುಟ್ಟಿನಿಂದಲೇ 20 ಕೈಗಳು, 10 ತಲೆಗಳು, ಪೂರಕವಾಗಿ ಬೇಕಾದಂತ ವರ ಒಂದೇ 2, ಶಿವನಿಂದ ಪಡೆದಿರುವಂಥ ವರಪ್ರಸಾದಗಳು. ಏನಾಯಿತು? ಇಷ್ಟೆಲ್ಲವನ್ನು ಹೊಂದಿಕೊಂಡಿರುವಂತ ನಾನೊಬ್ಬ ಬಲವಂತನೆನ್ನುವಂತ ಹೆಗ್ಗಳಿಕೆ ಇತ್ತಲ್ಲ, ಎಲ್ಲಿ ಹೋಯಿತು ಆ ಬಲವಂತಿಕೆ? ಸೀತಾಕಾಂತನ ಮುಂದೆ ಏನೂ ನಡೆಯಲಿಲ್ವೇ? ಸೀತಾಕಾಂತ ಒಂದು ಹೆಣ್ಣಿನ ಗಂಡನಾಗಿ, ಒಬ್ಬ ಮನುಷ್ಯನಾಗಿ ಇಲ್ಲಿಯವರೆಗಾಗಿ ಬಂದಿರುವಂತ ಅವನು ಇಂತಹ ಲೋಕ ರಾವಣನ, ಪ್ರಚಂಡ ರಾವಣನ, ತ್ರಿಭುವನ ದಲ್ಲಣ ನೆನೆಸಿಕೊಂಡಿರುವಂತಹ ರಾವಣನ ಗರ್ವವನ್ನು ಅಪಹರಿಸಿದನೆ, ಬಲವನ್ನು ಕುಗ್ಗಿಸಿದನೆ, ಚಿಂತೆಗೀಡಾಗುವಂತೆ ಮಾಡಿದನೆ. ನೀವು ತಿಳಿದುಕೊಳ್ಳದೆ ಹೋದಿರಿ. ಎಷ್ಟು ಜನ ಹೇಳಿದರು ಹಿರಿಯರದ ಮಾತ ಮೀರಿ ಪ್ರಾಣಕಾಂತ ಹಿರಿಯರದ ಮಾತ ಮೀರಿ ಪ್ರಾಣಕಾಂತ ಬಲು ಗರುವದಿಂದ ಮೆರೆದಿಯಲ್ಲೋ ಪ್ರಾಣಕಾಂತ ಬಲು ಗರುವದಿಂದ ಮೆರೆದಿಯಲ್ಲೋ ಪ್ರಾಣಕಾಂತ ಮರುಗಲ್ಯಾಕೋ ಬರಿದೆ ನೀನು ಪ್ರಾಣಕಾಂತ
ಯಾಕೋ ಬರಿದೆ ನೀನು ಪ್ರಾಣಕಾಂತ ಲಕ್ಷ್ಮೀ ವರನ ಪಾದಕ್ಕೆ ರಘು ಬೇಗ ಲಕ್ಷ್ಮೀ ವರನ ಪಾದಕ್ಕೆ ರಘು ಬೇಗ ಪ್ರಾಣಕಾಂತ ಚಿಂತಿಸುವ ಜಾತಕ್ಕಿರುತ್ತು ಪ್ರಾಣಕಾಂತ ನೋವಾದಂತಹ ಭಾಗವನ್ನು ಮತ್ತಷ್ಟು ಊನವಾಗಿಸಿ ಇನ್ನಷ್ಟು ಯಾತನೆಗೊಳಪಡಿಸುವಂತಹ ಮನಸ್ಥಿತಿ ಯಾವ ಕಾಲಕ್ಕೂ ನನ್ನದಲ್ಲ. ಇಂತಹ ಚಿಂತೆಗೆ ನೀವು ಒಳಗಾಗಿದ್ದೀರಿ ಅಂತಾದ್ರೆ ಮನಸ್ಸು ನೋಯುತ್ತಿದೆ ಎನ್ನುವುದು ನನಗೆ ಅರ್ಥವಾಗದಿದ್ದದೇನೂ ಅಲ್ಲ. ಇಷ್ಟರ ತನಕ ಕಾಣಿಸಿಕೊಳ್ಳದೇ ಇರುವಂತಹ ನಿಮ್ಮ ಕಣ್ಣ ಕೊನೆಯಲ್ಲಿ ಒಂದಿಷ್ಟು ಹನಿ ಕಾಣಿಸಿಕೊಳ್ಳುತ್ತಾ ಇದೆ. ಹೀಗಾಗುತ್ತೆ ಎನ್ನುವುದು ನಿಮಗೆ ಈ ಹೊತ್ತಿಗೆ ಅನುಭವವಾಗಿರಬೇಕು. ಆದರೆ ಈ ಹಿಂದೆಯೇ ಹೇಳಿದರಲ್ಲ, ಎಷ್ಟೆಷ್ಟು ಹಿರಿಯರು ಬಂದು ಆಡಿದರು. ಏನಾಡುತ್ತಾರೆ ಹಿರಿಯರು? ಜೀವನದ ಅನುಭವಗಳನ್ನು, ಕಿರಿಯರಿಗೆ ಬೇಕಾದ ಮಾರ್ಗದರ್ಶನವನ್ನು ಮಾಡಿ ಅವರ ಭವಿಷ್ಯ ಉಜ್ವಲವಾಗುವುದಕ್ಕೋಸ್ಕರವಾಗಿ ಹಿರಿಯರ ಮಾತು. ಮಾವ ಮಾರೀಚ ಆಡಿದ, ಮುಸುಡ ಕಂಡರೆ ತಿವಿಯದೇ ಬಿಡದು ರಾಮಶರಾಕಟ. ಕೇಳಿದ್ರೆ ಆ ಮಾತು. ಅಮ್ಮನದತ್ತ ಕೈಕಸಾದೇವಿ ಆಡಿದರೆ ನನ್ನತ್ತೆ, ಬೇಡ ಮಗು, ಒಡ ಹುಟ್ಟುಗಳಂತ ನಿನ್ನ ತಮ್ಮನನ್ನೇ ಹೊರ ಹಾಕುವುದಕ್ಕೆ ಹೊರಡತಿಯಲ್ಲ, ರಾಮದ್ವೇಷ ಒಳಿತಲ್ಲ. ಕೇಳಿದ್ದಿಲ್ಲ. ಸದಾ ಧರ್ಮದಲ್ಲೇ ಪ್ರತ್ಯೇರಿಸಿಕೊಂಡಿರುವಂತ ತಮ್ಮ ವಿಭೀಷಣ ಆಡಿದರೆ ನೂಕೆರಲ ಎನ್ನುವಂತ ಗರ್ವದ ಮಾತು ನಿಮ್ಮದ್ದು. ಮಾಲ್ಯವಂತರು ಒಬ್ಬರೇ ಇಬ್ಬರೇ, ಅಷ್ಟು ಜನ ಹಿರಿಯರು ಬಂದು ಒಳಿತಲ್ಲ ರಾಮ ವಿರೋಧವನ್ನು ಮಾಡದಿರು ಎನ್ನುವ ಹಾಗೆ ಹೇಳಿದರೂ ಕೇಳದೆ, ಅಧಿಕಾರವಿದೆ, ಬಲವಿದೆ, ವರವಿದೆ, ಸಂಪತ್ತು ಇದೆ, ಚತುರಂಗ ಸೇನೆ ಇದೆ ಎನ್ನುವ ಹಾಗೆ ಗರ್ವದಿಂದ ಮೆರೆದಾಡಿದಿರಲ್ಲ. ಎಲ್ಲಿ ಹೋಯಿತು? ಏನಾಗಿ ಹೋಯಿತು? ಯಾವುದು ನಡೆಯಲಿಲ್ಲವಲ್ಲ. ಕೇವಲ ಒಬ್ಬ ಸೀತಾ ಕಾಂತನಾಗಿರುವಂತಹ ಶ್ರೀರಾಮಚಂದ್ರ ಎಲ್ಲವನ್ನು ಹೊಡಿಧೂಳು ಮಾಡಿಬಿಟ್ಟರಲ್ಲ. ಬಿಡಿ ಸ್ವಾಮಿ, ಆಗಿ ಹೋದುದಕ್ಕೋಸ್ಕರವಾಗಿ ನಾವು ಮತ್ತೆ ಮತ್ತೆ ಯೋಚಿಸುತ್ತಾ ಕುಳಿತರೆ ಇದ್ದುದನ್ನು ಉಳಿಸಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಹಿರಿಯರ ಮಾತನ್ನು ಅನುಸರಿಸಿಕೊಂಡೇ ನಾನು ಈ ಹೊತ್ತಿಗೆ ನಿಮಗಾಡುತ್ತಾ ಇರುವುದು. ಲಕ್ಷ್ಮೀಕಾಂತ ರಾಮನ ಯೋಗ್ಯತೆ ಏನೆನ್ನುವುದನ್ನು ಈ ಹಿಂದೆಯೇ ಸಾಕಷ್ಟು ಜನ ಆಡಿದ್ದಾರೆ. ಮಾತ್ರವೇ ಅಲ್ಲ, ಆದಂತಹ ಘಟನೆಗಳಿಂದಲಾಗಿ ತಿಳಿದು ನಾನು ಆಡುತ್ತಾ ಇದ್ದೇನೆ. ಕೇವಲ ಅಲ್ಲಿ ಅಶೋಕವನದಲ್ಲಿ ಕುಳಿತು ಕಣ್ಣೀರು ಹಾಕುತ್ತಾ ಇರುವವಳು ಒಬ್ಬಾಕೆ ಸೀತೆ ಸಾಮಾನ್ಯ ಹೆಣ್ಣಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿ ಅವಳು. ಮಾತ್ರವೇನು, ಅವಳ ಪತಿಯಾದಂತಹ ಶ್ರೀರಾಮಚಂದ್ರ ಸಾಕ್ಷಾತ್ ಶ್ರೀಮನ್ನಾರಾಯಣನೆನ್ನುವ ಹಾಗೆ ಪ್ರಪಂಚ ಆಡಿಕೊಂಡಿದೆ. ತಿಳಿದಂತಹ ಋಷಿ ಜನರು ಆಡಿದ್ದಾರೆ. ಬೇಕಾದ ಹಾಗೆ ಅವನ ನಡತೆಗಳು ಉಂಟು. ಅವನಿಂದ ಬೇಕಾದಂತಹ ಮೋಕ್ಷ ಸನ್ನಿಧಾನವನ್ನು ಸೇರಿದವರಿದ್ದಾರೆ. ಅಂತ ಲಕ್ಷ್ಮೀಕಾಂತನ ಕೂಡ ವೈರತ್ವವೇ, ಗರ್ವವೇ, ವಿರೋಧವೇ ಬೇಡ ಸ್ವಾಮಿ, ಬೇಡ. ಅವರ ಪಾದಕ್ಕೆರಗುವುದೇ ನಮಗೆ ನಿಜವಾದಂತಹ ಮನಃಶಾಂತಿಗೆ ಕಾರಣವಾಗುವುದು. ಅದರ ಹೊರತಾಗಿ ಈ ಕಣ್ಣೀರಲ್ಲದೆ ಇನ್ನೇನು ಉಳಿಯಲಾರದು. ಯಾಕಾಗಿ ಮರುಗುವುದು? ಯಾಕಾಗಿ ಚಿಂತೆಯನ್ನು ನಡೆಸುವುದು? ಹೇಳಿ ಪ್ರಭು, ಹೇಳಿ. ಮಂಡೋದರಿ ಸ್ವಾಮಿ, ಚದುರಂಗ ಸೇನೆಗಾಗಿ ಮರದವತಿ ಮತವಲ್ಲ ಕೇಳದಾಗಿ ಸುತನಿಂದ ಚಿತ್ತುವ ಕೊಂದು ಕಳೆದುದಕ್ಕೆ ವ್ಯಥೆ ಮಾಡುವೆ ಮನದೊಳಿದು. ಮಂಡೋದರಿ, ಸ್ವಾಮಿಯೇ, ಯಾಕೆ ನೀನಿಷ್ಟು ದಿವಸ ಕಣ್ಣ ನೀರಿನಿಂದ ನನ್ನ ಮುಂಭಾಗದಲ್ಲಿ ಕಾಣಿಸಲಿಲ್ಲ ಅನ್ನುವುದು ನನಗೆ ಪ್ರಶ್ನೆಯೇ ಆಗಿತ್ತು. ಇಂದಿನ ದಿನ ಅಂತಃಪುರವನ್ನು ಸೇರಿ ರತ್ನಪಲ್ಲಂಗದ ಮೇಲೆ ಕದಪಿಗೆ ಕೈಯೇರಿಸಿ ಕಣ್ಣೀರಿಳಿಸಿ ನಾನು ವ್ಯಥಿತ ಮಾನಸನಾಗಿ ಕಾಲ ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಮುಂಭಾಗದಲ್ಲಿ ನೀನು ಕಾಣಿಸಿಕೊಂಡೆ. ಯಾಕೆ ಸ್ವಾಮಿ ನಿಮಗೆ ಕಣ್ಣೀರು ಅಂತ ಕೇಳುತ್ತಾ ಕೇಳುತ್ತಾ ಕೇಳುತ್ತಾ
ನಿನ್ನ ಸ್ವರ ನಡುಗುವುದಕ್ಕೆ ಪ್ರಾರಂಭ ಆಯಿತು. ನಿನ್ನ ಕಣ್ಣು ಹನಿಯುವುದಕ್ಕೆ ಮೊದಲಿಟ್ಟಿತು. ನಿನ್ನ ಗಂಟಲಿನ ತೇವವೇ ಆರಿ ಹೋದಂತಹ ಸ್ಥಿತಿ ನನಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಹಾಗಿದ್ರೇನು? ಒಡಲಿನ ದುಃಖ ನುಂಗಿ 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 ಇಷ್ಟು ದಿವಸವೂ ನೀನು ಉಳಿದುಕೊಂಡಿದ್ದೆ. ಸತ್ಯ. ಒಬ್ಬಳಾಕೆ ಸಾಧ್ವಿಯಾದಂತಹ ಹೆಣ್ಣಿಗಿರಬಹುದಾದಂತಹ ಸಂಕಟವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥನಲ್ಲ ದಶಕಂಠ. 14 ಲೋಕಗಳನ್ನು ತನ್ನ ನಿಯಂತ್ರಣದಲ್ಲಿರಿಸಿಕೊಳ್ಳುವಂತಹ ಬುದ್ಧಿಮತ್ತೆಯನ್ನು ನನಗೆ ಹೊಂದುವುದಕ್ಕೆ ಸಾಧ್ಯವಾಗಿದೆಯಂತೆ. ನನ್ನ ಮನೆಯಲ್ಲಿ ನನ್ನ ಕೈ ಹಿಡಿದ ನನ್ನ ಮನದನ್ನೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥ ಅಂತ ಭಾವಿಸಿದೆಯ. ನೀನು ಯಾವತ್ತೂ ಆಕ್ಷೇಪಿಸುತ್ತಿದ್ದರೆ, ಕಣ್ಣೀರು ಹಾಕುತ್ತಿದ್ದರೆ, ನಾನಿಂದು ಇಷ್ಟು ಕಣ್ಣೀರಿಸಬೇಕಾದ ಸಂದರ್ಭ ಸೃಷ್ಟಿಯಾಗುತ್ತಿರಲಿಲ್ಲ. ನೀನು ಕಣ್ಣೀರು ಹಾಕದಿದ್ದದೇ ದೋಷವಾಗಿ ನಾನು ಕಣ್ಣೀರಿಳಿಸಬೇಕಾಗಿ ಬಂದದ್ದು. ಏನು ಕಳೆದು ಹೋದ ಸೇನೆಗೆ, ಅಳಿದು ಹೋದ ರಾಕ್ಷಸರಿಗೆ, ವಿನಿಯೋಗವಾದ ವಿತ್ತಕ್ಕೆ ಕಣ್ಣೀರಿಳಿಸುವಂತಹ ಒಂದು ಜಾಯಮಾನದ ದಶಕಂಠ ಅಂತ ಭಾವಿಸಿದೆಯೇನೆ. ವಿತ್ತಂ ಯಾವತ್ತು ಪ್ರಯೋಜನ, ನಮ್ಮ ಪ್ರಯೋಜನಕ್ಕಾಗಿಯೇ ವಿತ್ತ ಇರುವುದು. ಅಲ್ಲದಿದ್ದರೆ ಅದ್ಯಾಕೆ? ಎಲ್ಲಿ ಹೇಗೆ ವಿನಿಯೋಗ ಮಾಡಬೇಕು ಅನ್ನುವುದನ್ನು ವಿವೇಕದಿಂದ ತರ್ಕಿಸಿ ಲೋಕ ವ್ಯವಹಾರದಲ್ಲಿ ತಮ್ಮದ್ದಾದಂತಹ ಅರ್ಥವ್ಯವಸ್ಥೆಯನ್ನು ವಿನಿಯೋಗ ಮಾಡುವ ಬುದ್ಧಿವಂತಿಕೆ ಬೇಕಷ್ಟೇ ಇರುವುದು. ಸೇನೆ ಹೋಗಿದೆ, ಹುಟ್ಟುವ ಕಾಲಕ್ಕಿತ್ತೇ ಸೇನೆ, ಇಲ್ಲವೇ ಇಲ್ಲ. ನೆಲೆ ನಿಲ್ಲುವುದಕ್ಕಿತ್ತೇ ಮನೆ, ಮಲಗುವುದಕ್ಕಿತ್ತೇ ತೊಟ್ಟಿಲು, ಉಣ್ಣುವುದಕ್ಕಿತ್ತೇ ಆಹಾರ. ಮರದ ಬಿಳಲನಿಗೆ ಕಟ್ಟಿದಂತಹ ಬಟ್ಟೆಯ ತುಂಡೇ ತೊಟ್ಟಿಲಾಗಿತ್ತಂತೆ. ಸುವರ್ಣಲಂಕಾಧೀಶನ ಸಂಧಿಯಾಗಿ ನೀನು ಬಂದಿದ್ದಿ. ಆದ್ರೆ ನಾನೀ ಭೂಮಿಗೆ ಬರುವಾಗ ಸುವರ್ಣಲಂಕಾಧೀಶ ಆಗಿ ಬಂದದ್ದಲ್ಲ. ಇಲ್ಲ. ಆ ಬಡತನದ ಬೇಗೆಯಿಂದಲೇ ಹುಟ್ಟಿ ಬೆಳೆದು ಈ ಸಮಾಜದಲ್ಲಿ ಏನು ಸಿರಿತನ ಅನ್ನುವುದನ್ನು ನನ್ನ ಸಾಧನೆಯಿಂದ ಪ್ರಪಂಚಕ್ಕೆ ನಾನು ಅನುಭವಿಸಿ ಕಾಣಿಸಿಕೊಟ್ಟನು. ಹೌದು. ಮೊದಲೇ ಬಡತನವನ್ನು ಹೊಂದಿ ಹುಟ್ಟಿದವನಿಗೆ ಬದುಕಿನಲ್ಲಿ ಆಮೇಲೆ ಆರ್ಜಿತವಾದ ಸಂಪತ್ತು ವಿನಿಯೋಗವಾಗಿ ಕೈ ಬರಿದಾಗಿ ಹೋದರೆ ದುಃಖ ಆಗುವುದಕ್ಕೇನೂ ಇಲ್ಲ. ಮೂಲಧನವೇ ಶೂನ್ಯವಾದರೆ ಮತ್ತೆ ಒದಗಿ ಬಂದದ್ದು ಶೂನ್ಯ ಅನ್ನುವುದಕ್ಕೆ ದುಃಖ ಆಗಲಿಕ್ಕೇನುಂಟು. ಆದರೆ ಏನಾದರೆ ಕಣ್ಣೀರಿಳಿಸುತ್ತಿರುವುದು ಯಾವ ಉದ್ದೇಶಕ್ಕಾಗಿ? ಯಾಕೆ? ಲೋಕ ವ್ಯವಹಾರ ಅಂದ ಮೇಲೆ ಲಾಭ ನಷ್ಟಗಳದ್ದನ್ನು ನಾವು ಸ್ವೀಕರಿಸಲೇಬೇಕಾಗುತ್ತದೆ. ಆದರೆ ಯಾವ ನಷ್ಟವನ್ನು ನಮಗೆ ಯಾವ ಕಾಲಕ್ಕೂ ಸರಿಪಡಿಸುವುದಕ್ಕೆ ಸಾಧ್ಯವಾಗುವುದಿಲ್ವೋ, ಯಾವುದು ನಮಗೆ ಬದುಕಿನುದ್ದಕ್ಕೂ ದುಃಖವಾಗಿಯೇ ಕಾಡುತ್ತದೆಯೋ ಆ ದುಃಖವನ್ನು ಮಾತ್ರ ಯಾವ ಬುದ್ಧಿವಂತನೂ ಈ ಪ್ರಪಂಚದಲ್ಲಿ ಸಮರ್ಥಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನನಗಾಗಿ ಮಾತ್ರ ಕಣ್ಣೀರಲ್ಲ, ಮತ್ತೆ ನಿನ್ನ ಒಡಲಿನ ನೋವಿಗಾಗಿ ಕಣ್ಣೀರು ದಶಕಂಠನಿಗೆ ತಿಳಿದೇ ಏನೇ? ಈ ಪ್ರಪಂಚದಲ್ಲಿ ಯಾವ ಕಾಲಕ್ಕೂ ಮತ್ತೊಮ್ಮೆ ನಮಗೆ ಮನಸ್ಸು ಮಾಡಿದರೂ ಆರ್ಜಿಸುವುದಕ್ಕಾಗದೇ ಇದ್ದಂತಹ ವಿಶಿಷ್ಟವಾದಂತಹ ಸಂಪದ, ಅನರ್ಘ್ಯವಾದಂತಹ ದಾನವ ಕುಲದ ರತ್ನ ಮಗನಾದಂತಹ ಇಂದ್ರಜಿತ್. ಚಿಣಿಕೋಲ ಆಡಲಿಲ್ಲ ಆ ಹುಡುಗ, ಎಳವೆಯಲ್ಲೇ ಬಿಲ್ಲು ಬಾಣಗಳಲ್ಲೇ ಆಟವನ್ನಾಡಿದನು. ಸತಿಪತಿಯರು ಜೊತೆಯಾಗಿ ಸಾಮಗಾನವನ್ನೇ ಜೋಗುಳವನ್ನಾಡಿ ಹಾಡಿ ರತ್ನದ ತೊಟ್ಟಿಲಲ್ಲಿಟ್ಟು ತೂಗಿ ಬೆಳೆಸಿದ್ದೇವೆ ಆ ಹುಡುಗನನ್ನು. ನಮ್ಮ ಅಂತಃಪುರದ ಒಂದೊಂದು ಮೂಲೆಯು ಮಗನಾದಂತಹ ಮೇಘನಾದನ ಅಭಿವೃದ್ಧಿಯ ಚಿತ್ರವನ್ನು ನನ್ನ ಕಣ್ಣಿಗೆ ಕಾಣಿಸುತ್ತಾ ಇದೆ. 20 ತೋಳುಗಳಿಂದ ಕೈಲಾಸ ಪರ್ವತವನ್ನೇ ಆಧರಿಸಿ ನಿಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದಂತಹ ದಶಕಂಠನಿಗೆ ಇಂದಿನ ದಿನ ಕೈ ಏರಿಸುವುದಕ್ಕೆ ಸಾಧ್ಯವಾಗದೇ ಇದ್ದ ದುಸ್ಥಿತಿ ಬಂದದ್ದು ಯಾಕೆ ಬಲ್ಲೆಯ? ಯಾಕಾಗಿ? ಮಗನಾದಂತಹ ಇಂದ್ರಜಿತುವಿನ ಸಾವು. ನಾನು ಮಾಡಿದ್ದು ತಪ್ಪೋ ಸರಿಯೋ ಪ್ರಧಾನ ಅಲ್ಲ. ದೈತ್ಯ ಕುಲವನ್ನು ಮುಂದಕ್ಕೆ ಉತ್ತರಿಸಬಲ್ಲ ಉತ್ತರೋತ್ತರವನ್ನು ತಾನು ಹೊಂದಿ ಹುಟ್ಟಿದವನು ಅನ್ನುವುದನ್ನು ಒಂದು ವಾಕ್ಯದಿಂದ ಪ್ರತಿಧ್ವನಿಸಿದವ ನಮ್ಮ ಲಂಕಾ ಸಾಮ್ರಾಜ್ಯದ ಆಸ್ಥಾನದಲ್ಲಿ. ತಂದದ್ದು ತಪ್ಪೇ ಆಗಿರಬಹುದು, ಆದರೂ ಮುಂದೆ ಬಿಟ್ಟು ಕೊಡಬೇಕಾದದ್ದಿಲ್ಲ. ಏನು ರಾಕ್ಷಸರ ಒಳಮರ್ಮವನ್ನು ಅರ್ಥ ಮಾಡಿಕೊಂಡವ ಕೊಟ್ಟಂತಹ ಅಭಿಪ್ರಾಯ. ಮಾತಿನಲ್ಲಿ ನಿಷ್ಠುರತೆಯೂ ಇತ್ತು, ಪಿತೃಭಕ್ತಿಯೂ ಇತ್ತು. ಸಂಪತ್ತು ಬಲ ಕಳೆದು ಹೋದದ್ದಕ್ಕಾಗಿ ದುಃಖ ಬರ್ತಿರಲಿಲ್ಲ. ಏನನ್ನು ಕಳೆದರೂ ನಮ್ಮನ್ನು ಬೆಂಬಲಿಸಿ ನಿಲ್ಲುವಂತಹ ಒಂದು ಪ್ರಾಮಾಣಿಕವಾದಂತಹ ಅಂತರಂಗ ಇಲ್ಲದೆ ಹೋಯ್ತಲ್ಲ ಲಂಕೆಯಲ್ಲಿ ಅನ್ನುವುದಕ್ಕಾಗಿ ಕಣ್ಣೀರಿಳಿಸುತ್ತಾ ಇದ್ದೇನೆ. ನಿನಗೆ ಕೊಟ್ಟಂತಹ ಒಂದು ದುಃಖ ಈ ಒಡಲನ್ನು ಮತ್ತೆ ಹೇಗೆ ನನಗೆ ತುಂಬಿಸುವುದಕ್ಕೆ ಸಾಧ್ಯವಾದೀತು ಹೇಳು? ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡಿದರೂ ಮತ್ತೊಮ್ಮೆ ಮೇಘನಾದಂತಹ ಮಗನನ್ನು ಪಡೆಯುವುದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅನ್ನುವುದಕ್ಕಾಗಿ ಕಣ್ಣೀರಿಳಿಸುತ್ತಿದ್ದೇನೆ ಹೊರತು ಸಾಮಾನ್ಯವಾಗಿ ಸತ್ತ ಮಂದಿಗಳಿಗಾಗಿ ದುಃಖ ಅಂತ ಭಾವಿಸಬೇಡ.
ಲಕ್ಷ್ಮೀಕಾಂತನ ಕಾಲಿಗೆರವೆ ಹೌದಲ್ಲ? ಅಲ್ವಾ? ಅವನಿಂದಲೇ ಇಷ್ಟಾದದ್ದು ತಾನೆ, ಅವನಿಂದಲೇ ಈ ದುಃಖ ಪ್ರಾಪ್ತಿಯಾದದ್ದು ಸತ್ಯ ತಾನೆ. ರಾಮ ಲಕ್ಷ್ಮಣನ ಸಹಿತ ಅವನನುಜನಾದ ಲಕ್ಷ್ಮಣ ಅವರಿಗೆ ಮಣಿದು ಬದುಕುವ ಭಂಡ ಬದುಕು ಬೇಕೇ ದಶಕಂಠನಿಗೆ ಬಿಡಲಾರೆ. ರಾಮ ಲಕ್ಷ್ಮಣರುಗಳ ಸಹಿತವಾಗಿ ಕಪಿಸ್ತೋಮವನ್ನು ಗೆದ್ದು ಅಳಿದು ಹೋದವರನ್ನು ಬದುಕಿಸುವುದಕ್ಕೆ ಬೇಕಾದರೆ ಯಜ್ಞವನ್ನೇ ಅವಲಂಬಿಸಿಯಾದರು ಮತ್ತೊಮ್ಮೆ ಸಶಕ್ತವಾಗಿ ಸುಪುಷ್ಟವಾಗಿ ಚತುರ್ದಶ ಭುವನ ತಲ್ಲಣನಾಗಿ ಸ್ಥಾಪಿತನಾಗದೆ ಹೋದರೆ ಕೈಕಾಸಾಜಾತನಲ್ಲ ದಶಕಂಠ. ಮತ್ತೆ ಯುದ್ಧ, ಮತ್ತೆ ಧನುಜರನ್ನು ಪಡಿ. ಬಿಡು ಬಿಡು ಛಲವ ಈ ಛಲ, ಈ ಛಲ. ಇಲ್ಲ ಬಿಡು ಬಿಡು ಛಲವ ಎಲ್ಲ ನುಡಿಯೂ ಮಲ್ಲಿಸು ಆ ರಾಘವನ ಪದಕೇರಗೂ ಮುನ್ನ ನುಡಿಯೂದ ಮಲ್ಲಿಸ ರಾಘವನ ಪದಕೇರಗೂ ಮುನ್ನ ರಕ್ಷಿಸುವ ರಾಮಚಂದ್ರ ರಕ್ಷಿಸುವ ರಾಮಚಂದ್ರ ನಿಮಗಿಲ್ಲುಪೇಕ್ಷಿಸಲು ಸಗಜ ವಿಭೀಷಣ ಸುಗುಣ ಸಾಂದ್ರ ಈ ಕ್ಷಣದುಳವನಿಗೆಯ ಕೊಟ್ಟು ಈ ಕ್ಷಣದುಳವನಿಗೆಯ ಕೊಟ್ಟು ಮಲ್ಲಿಸಿರಿ ಈಕ್ಷಿಸುವನ ಕರುಣಿ ನಿಜ ದಯವನಿಟ್ಟು ಇನ್ನು ಬಿಡು ಬಿಡು ಛಲವ ರಮಣ ರಮಣ ನಿಮ್ಮ ಕಣ್ಣೀರು ನನಗೆ ತಿಳಿಯದೇ ಹೋಯಿತು. ಇಷ್ಟು ಕಾಲ ಅದುಮಿಟ್ಟುಕೊಂಡಿರುವಂತ ನಿಮ್ಮ ಸಂಕಟ, ನಿಮ್ಮ ದುಃಖ ಕಣ್ಣೀರಾಗಿ ಇಳಿಯುತ್ತಿದೆ. ನಾನು ಯಾಕೆ ಇದು ತನಕ ಕಣ್ಣೀರು ಹಾಕಲಿಲ್ಲ ಗೊತ್ತೇ? ನಾ ಹಡೆದಿರುವಂತ ಮೇಘನಾದ ಕಾಣಿಸುತ್ತಿದೆ. ಅವನೆಂಥ ಎತ್ತರಕ್ಕೆ ಏರಿರಲಿ, ಎಂಥ ಪರಾಕ್ರಮಿಯಾಗಿ ವಿಜೃಂಭಿಸಲಿ, ನಾನೇ ಅಲ್ವೇ ಅವನ ಪುಟ್ಟ ದೇಹವನ್ನು ತೊಳೆದವಳು, ನಾನೇ ಅಲ್ವೇ ಅವನನ್ನು ತೊಟ್ಟಿಲಲ್ಲಿ ಮಲಗಿಸಿದವಳು, ನಾನೇ ಅಲ್ವೇ ಜೋಗುಳವನ್ನು ಹಾಡಿಸಿದವಳು. ನನ್ನ ಕಣ್ಣಿಗಿನ್ನು ಪುಟ್ಟ ಮಗುವಾಗಿ ಕಾಣಿಸುತ್ತಾನೆ. ನನಗಿಲ್ವೇ ಆ ದುಃಖ. ಆದರೂ ಇಂದ್ರಜಿತುವಿನ ಮರಣದ ವಾರ್ತೆಯನ್ನು ಕೇಳಿ ಅವಳು ಗಚ್ಚಿಕೊಂಡು ಈ ನನ್ನ ದುಃಖವನ್ನು ನಾನು ತಡೆಯುತ್ತಿದ್ದೆ. ನಾನೆಲ್ಲಿಯಾದರೂ ಕಣ್ಣೀರು ಸುರಿಸಿದರೆ, ನಾ ಗೋಳಾಡಿದರೆ ನೀವು ಧೃತಿಗೆಡುತ್ತೀರಿ ಎನ್ನುವ ಒಂದೇ ಕಾರಣಕ್ಕೋಸ್ಕರವಾಗಿ ನಿಮ್ಮ ಮುಂದೆ ನಾ ಕಣ್ಣೀರು ಹಾಕಿದ್ದಿಲ್ಲ. ಎಲ್ಲಿ ಬಲವಂತನಾಗಿ ಪಂಥವನ್ನು ನಡೆಸುವುದಕ್ಕೋಸ್ಕರವಾಗಿ ನನ್ನ ರಮಣ ಸುವರ್ಣ ಲಂಕಾಧೀಶ್ವರ ಮುಂದುವರಿಯುತ್ತಿರುವಾಗ ಈ ನನ್ನ ಕಣ್ಣೀರು ಎಲ್ಲಿ ನನ್ನವರಿಗೆ ಅಡೆತಡೆಯಾಗಬಹುದು ಎನ್ನುವ ಕಾರಣಕ್ಕೋಸ್ಕರವಾಗಿ ನಾ ಕಣ್ಣೀರು ಹಾಕಿದ್ದಿಲ್ಲ. ನಿಮಗಾಗಿ ಮಕ್ಕಳನ್ನು ಕಳಕೊಂಡಂಥ ದುಃಖ ಕೇವಲ ತಾಯಿಗೆ ಮಾತ್ರವಲ್ಲ, ತಂದೆಗೂ ಅಷ್ಟೇ ಬಾಧಿಸುತ್ತದೆ. ಪ್ರಸವ ವೇದನೆ ಎನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಮಾತ್ರ. ಆದರೆ ಆ ಸಮಯದ ಸಂಕಟ ತಂದೆಗೂ ಹೌದಲ್ಲ.
ಆ ಮಗುವಿನ ಜನನದ ಕಾಲದ ಸಂತಸ ಇಬ್ಬರಿಗೂ ಸಮಾನವೇ ತಾನೆ. ಹಾಗಾದ್ರೆ ಪುತ್ರ ಶೋಕ ತಾಯಿಗೆ ಹೆಚ್ಚು ತಂದೆಗೆ ಕಡಿಮೆ ಎಂದಿಲ್ಲ, ಇಬ್ಬರು ಸಮಾನವಾಗಿ ಅನುಭವಿಸುವವರು. ಯೋಚನೆ ಮಾಡಿ, ಮೇಘನಾದ ಇರುವ ತನಕ ಲಂಕೆಗೊಂದು ಭದ್ರತೆ ಇತ್ತು. ನಿಮ್ಮ ಶೌರ್ಯ ಸಾಮರ್ಥ್ಯ ಕಡಿಮೆ ಅಂತ ಹೇಳಿದ್ದಲ್ಲ, ಒಬ್ಬನೇ ಒಬ್ಬ ವ್ಯಕ್ತಿ ದೇವಲೋಕವನ್ನು ಸೂರೆಗೊಳ್ಳುತ್ತಾನೆ, ದೇವಲೋಕವನ್ನು ಗೆಲ್ಲುತ್ತಾನಂತಾದರೆ ಅವನ ಸಾಮರ್ಥ್ಯ ಎಷ್ಟೆನ್ನೋದನ್ನು ಯೋಚನೆ ಮಾಡಿ. ದೇವೇಂದ್ರನ ಐರಾವತ ನಿಮ್ಮನ್ನು ಘಾತಿಸಿದಾಗ ನೀವು ಮೂರ್ಛೆ ಹೊಡೆದಿದ್ದರೆ ತನ್ನ ತಂದೆಗೋಸ್ಕರವಾಗಿ ದೇವಲೋಕವನ್ನೇ ಗೆದ್ದು ನಿಮ್ಮ ವಶಕ್ಕೊಪ್ಪಿಸಿದನಲ್ಲ, ಎಲ್ಲಿಂದ ತರತಿ? ಬೇಕಾದಂತಹ ಹೋಮವನ್ನು ಮಾಡಿ ಕ್ರತುಮುಖದಿಂದಲಾಗಿ ಧನುಜ ಕೋಟೆಯನ್ನು ಎಬ್ಬಿಸಬಹುದು, ಒಬ್ಬ ಇಂದ್ರಜಿತವನ್ನು ಪಡೆಯುವುದಕ್ಕಾಗುತ್ತದೆಯೇ? ಹಾಗಾದರೆ ಮತ್ತೆ ಈ ಛಲ ಬೇಕೇ? ಬೇಡ ಸ್ವಾಮಿ, ಛಲದಿಂದ ಏನು ಸಿದ್ಧಿಸುವುದಕ್ಕಾಗುತ್ತದೆ ಹೇಳಿ? ನನ್ನ ಒಂದು ಮಾತನ್ನು ಕೇಳಿ. ಕಣ್ಣೀರಿಡುತ್ತಾ ಇದ್ದಾಳೆ. ಪತಿವ್ರತೆಯಾದಂತಹ ಹೆಣ್ಣಿನ ಕಣ್ಣೀರು ಭೂಮಿಗೆ ಬಿದ್ದರೆ ಸರ್ವನಾಶವಾಗುತ್ತದೆ. ಕುಳಿತಂತಹ ಅಶೋಕವನದಲ್ಲಿರುವಂತಹ ಸೀತೆಯನ್ನು ಗೌರವದಲ್ಲಿ ನಾವು ಕರೆದುಕೊಂಡು ಬರೋಣ, ಶ್ರೀರಾಮಚಂದ್ರನಿಗೆ ಒಪ್ಪಿಸೋಣ, ರಾಮನ ಕಾಲಿಗೆ ಬೀಳೋಣ. ಯಾವ ಕೊರತೆಯೂ ನಮಗಾಗುವುದಿಲ್ಲ. ಕರುಣಾರ್ದ್ರ ಹೃದಯವುಳ್ಳವನಾದ, ಪಶು ಪ್ರಾಣಿಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಸಮಾನವಾದಂಥ ಪ್ರೀತಿ ಸ್ನೇಹವನ್ನು ಉಳ್ಳಂತಹ ರಾಮನು ನಾವು ಧನುಜರಿದ್ದೇವೆ, ಶತ್ರುಗಳಿದ್ದೇವೆ ಎನ್ನುವ ಹಾಗೆ ಉಪೇಕ್ಷಿಸಲಾರ. ನಮ್ಮನ್ನು ಖಂಡಿತವಾಗಿ ಕಾಪಾಡುತ್ತಾನೆ. ನಿಮ್ಮ ತಮ್ಮ ವಿಭೀಷಣನನ್ನು ಬೈದು ಮಂಗಿಸಿ ಹೊರ ಕಳಿಸಿದಿರಲ್ಲ, ಅವನನ್ನು ನಾವು ಮರಳಿ ಕರೆತರೋಣ. ಅವನು ನೋಯಲಾರ, ಬೇಸರಿಸಲಾರ, ಸುಗುಣ ಸಾಂದ್ರನಿದ್ದಾನೆ, ಅವನು ಮನ್ನಿಸುತ್ತಾನೆ. ಈ ಹಿಂದಿನಂತೆ ನಾವು ಕ್ಷೇಮದಲ್ಲಿರುವುದಕ್ಕೆ ಸಾಧ್ಯವಾಗುತ್ತದೆ. ಮಂಡೋದರಿ ಸ್ವಾಮಿ, ಸರ್ವನಾಶದ ಅಂಚಿಗೆ ಬಂದು ನಿಂತಿದ್ದೇವೆ. ಆದರೂ ಬದುಕಿನ ಕುರಿತಾಗಿ, ಭವಿಷ್ಯದ ಕುರಿತಾಗಿ ಇಲ್ಲದೇ ಇದ್ದ ಒಂದು ಭರವಸೆಯನ್ನು ನೀನು ಕಲ್ಪಿಸುತ್ತಾ ಮುಂದಕ್ಕೆ ನೋಟವನ್ನು ಹರಿಸ್ತಾ ಇದ್ದೆ. ಯಾವ ಸೌಭಾಗ್ಯಕ್ಕಾಗಿ ಬದುಕು ಹೇಳು? ಒಬ್ಬನಿದ್ದಾನೆ, ಒಬ್ಬನಿದ್ದಾನೆ. ಸಾಕೋರ್ವ ಮಗ ವಿರೂಪಾಕ್ಷ, ಸಾಕೋರ್ವ ಮಗ ವಿರೂಪಾಕ್ಷ, ಇವನಿಲ್ದ ಬೇಕಾದ ಸುಖದೋಳ್ ಇರಬಹುದು ಸುರ ಶಿಕ್ಷಾ, ಇವನಿಲ್ದ ಬೇಕಾದ ಸುಖದೋಳ್ ಇರಬಹುದು ಸುರ ಶಿಕ್ಷಾ. ಆಕುಲ ಕುಠಾರಳಿಂದೇನು, ಆಕುಲ ಕುಠಾರಳಿಂದೇನು, ಸುಖ ಬಂತು ಲೋಕದೊಳಗಿಲ್ದಿನ ತಿರನು ಕುಂದೇನು, ಸುಖ ಬಂತು ಲೋಕದೊಳಗಿಲ್ದಿನ ತಿರನು ಕೊಂದೇನೋ. ಸಾಕು ಬಿಡು ಬಿಡು ಛಲವ, ಎರೆಯ ಕೈಯ ಬೆರಳಿಗೆ ಹಾಕಿರುವಂಥ ಉಂಗುರ ಕಳೆದು ಹೋದರೆ ದುಃಖಿಸುವವರು ಬಹಳ ಜನ ಇರ್ತಾರೆ. ಆದರೆ ಕೈಯ ಬೆರಳಾದರೂ ಉಂಟಲ್ಲ, ಸಂಪಾದಿಸಿದರೆ ಮತ್ತೆ ನಾಳೆ ಕೈಯ ಬೆರಳಿಗಾದರೂ ಬೇರೆ ಬೇರೆ ಉಂಗುರಗಳನ್ನು ಹಾಕಿಕೊಳ್ಳಬಹುದು. ಹಸ್ತವೇ ಕತ್ತರಿಸಿ ಹೋಯಿತು ಅಂತಾದರೆ ಮತ್ತೆ ಉಂಗುರ ಹಾಕಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಕೈಯ ಕಡಗ ಎಲ್ಲೋ ಕಳಚಿ ಬಿತ್ತು ಅಂತಾದರೆ ನಾಳೆ ಮತ್ತೊಂದನ್ನು ಮಾಡಿಸಿಕೊಳ್ಳೋಣ. ತೋಳೆ ಕತ್ತರಿಸಿ ಹೋಯಿತು ಅಂತಾದರೆ ಮತ್ತಿನ್ನೇನುಂಟು? ಎಲ್ಲವೂ ನಾಶವಾಗುತ್ತಾ ಇದೆ ಎನ್ನುವ ಹಾಗೆ ನಾವು ತಿಳಿದಿದ್ದೇವೆ. ಆದರೆ ದಾನವ ಕುಲದ ಅಭ್ಯುದಯಕ್ಕೋಸ್ಕರವಾಗಿ, ನಮ್ಮ ಕುಲ ಉಳಿವಿಗೋಸ್ಕರವಾಗಿ, ನಾಳೆ ಲಂಕೆಯ ಪಟ್ಟಕ್ಕೋಸ್ಕರವಾಗಿ ಒಬ್ಬ ಇದ್ದಾನೆ. ಒಬ್ಬ ಮಗನಾದ ವಿರೂಪಾಕ್ಷ. ಸಾಕು ಸಾಕು, ಓರ್ವ ಮಗ ವಿರೂಪಾಕ್ಷ. ಅವನಿಂದಲೇ ಮುಂದೆ ಬೇಕಾದ ಸುಖವನ್ನು ಪಡೆಯಬಹುದು.
ಪುತ್ರ ಸಂಪತ್ತು ಎನ್ನುವಂಥದ್ದು ನಾಶವಾದುದಿಲ್ಲ, ಒಬ್ಬನಾದರೂ ಉಳಿದಿದ್ದಾನಲ್ಲ ಎನ್ನುವಂಥ ನೆಮ್ಮದಿಯನ್ನು ಪಟ್ಟುಕೊಳ್ಳೋಣ. ಇದಕ್ಕೆಲ್ಲ ಕಾರಣ ಬಂದುದು ಹೇಗೆ ಗೊತ್ತೇ? ಕುಲದ ಉನ್ನತಿಕೆಯಾಗುವುದು ನಮ್ಮ ಸಂತಾನದಿಂದ. ಆದರೆ ಕುಲ ನಾಶ ಮಾಡಿದಳಲ್ಲ ಒಬ್ಬಾಕೆ, ಕುಲ ಕುಠಾರಳು, ನಿಮ್ಮ ತಂಗಿಯಾದ ಶೂರ್ಪನಖಿ. ಇನ್ನೇನು ಹೇಳಬೇಕು ಅವಳಿಗೆ? ನಿಮಗೆ ಅರ್ಥವಾಗಲಿಲ್ಲ. ದಿಗ್ವಿಜಯ ಕಾಲದಲ್ಲಿ ಅವಳ ಗಂಡನನ್ನು ನೀವು ಕೊಂದು ಕಳಿತೀರಿ, ಸ್ವೇಚ್ಛೆಯಾಗೂ ಇರು ಎನ್ನುವ ಹಾಗೆ ಹೇಳಿದಿರಿ. ಜನಸ್ಥಾನದಲ್ಲಿ ಆದಂತಹ ಪ್ರಕರಣಗಳನ್ನು ಬಂದು ನಿಮ್ಮಲ್ಲಿ ತಿರುಚಿ ಹೇಳಿದಳು, ನಿಮ್ಮ ಮನರಂಜಿಸುವ ಹಾಗೆ ಹೇಳಿದಳು ಸೀತೆಯ ವಿಚಾರವನ್ನು, ನಿಮ್ಮ ತಲೆ ಕೆಡಿಸಿದಳು. ನೀವು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಯೌವನದಲ್ಲಿರುವಂಥ ಯಾವಳೇ ಒಬ್ಬಳು ವಿಧವೆಯಾಗಿರಲಿ, ಸಂಸಾರ ಸುಖದಿಂದ ದೂರವಾದವಳು ಮತ್ತೊಬ್ಬರ ಸುಖ ಸಂಸಾರವನ್ನು ಕಂಡು ಸಹಿಸುವುದಿಲ್ಲ, ಅದನ್ನು ಕೆಡಿಸುವುದಕ್ಕೆ ನೋಡುತ್ತಾಳೆ. ಅಂತಹ ಕುಲ ಕುಟಾರಳ ಅಂತಹ ಶೂರ್ಪನಖಿ ನಮ್ಮ ಈ ಸಂಸಾರಕ್ಕೆ ಮುಳ್ಳಾದಳು, ಹಾಳು ಮಾಡಿದಳು. ಆದ್ದರಿಂದ ಬಿಡಿಸುತ್ತಾನೆ. ಅವಳ ಮಾತನ್ನು ಕೇಳಿದ್ದರಿಂದ ಇಷ್ಟ ಆಯಿತು. ಇನ್ನು ಉಳಿಸಿಕೊಳ್ಳುವುದಕ್ಕೆ ಒಂದೇ ದಾರಿ ಇರುವುದು, ಏನು? ಆ ಶ್ರೀರಾಮಚಂದ್ರನ ಪಾದಕ್ಕೆ ಬೀಳುವುದಲ್ಲದೆ ಇನ್ನೇನೂ ಗತಿ ಇಲ್ಲ ನಮಗೆ. ಸೀತೆಯನ್ನು ಕೊಡೋಣ. ತ್ರೈಭುವನಗಳನ್ನೇ ರಕ್ಷಿಸಬಲ್ಲಂತ ಸಾಮರ್ಥ್ಯ ಉಳ್ಳಂತ ಶ್ರೀರಾಮಚಂದ್ರನ ಕಾಲಿಗೆ ಬಿದ್ದರೆ ನಮ್ಮ ಘನತೆ ಗೌರವಗಳಿಗೆ ಕೊರತೆಯಾಗಲಾರದು. ಯಾವನೋ ಒಬ್ಬ ಸಾಮಾನ್ಯನ ಕಾಲಿಗೆ ಬಿದ್ದರಾದರೂ ನಮ್ಮ ಘನತೆ ಹೋದೀತು. ಆದರೆ ರಾಮನ ಯೋಗ್ಯತೆಯನ್ನು ಪ್ರಪಂಚವೇ ಕಂಡದ್ದಾಗಿದೆ. ಅಂಥವನ ಕಾಲಿಗೆ ಬೀಳುವುದಕ್ಕೆ ನಮಗೆ ಯಾಕೆ ನಾಚಿಕೆಯಾಗಬೇಕು? ಯಾಕೆ ನಾವು ಹಿಂಜರಿಯಬೇಕು? ಇದ್ದುದನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ರಾಮನಿಗೆ ಶರಣಾಗೋಣ ಸ್ವಾಮಿಯೇ. ನನ್ನ ಕಣ್ಣಿಂದ ಜಾರಿದ ಹನಿಯನ್ನು ಕಂಡು ಅಧೀರನಾಗಿ ಹೋದೆ. ದಶಶಿರ ಧರೆಯ ಹುಲು ನರ ಮನುಜನಿಗೆ ಶರಣಿಡಲು ಬಳಿಕಿನ್ನೋ ಎಂತೆಗೆದು ಕೇಳ್ ತರುಣಿ ಲಾಲಿಸರಲ್ಕೆ. ಮಂಡೋದರಿ, ಲೋಕ ಸ್ವಭಾವವೇ ಹಾಗೆ. ಅಳುವವನು ಅಳಬೇಕು, ಆಳುವವನು ಆಳಬೇಕು. ಯಾವಾಗ ಅಳುವವನು ಆಳುವುದಕ್ಕೆ ಹೊರಟನು, ಅಲ್ಲ ಆಳುವವನು ಅಳುವುದಕ್ಕೆ ಹೊರಟನು, ಅದು ವಿಪರೀತವಾದಂತಹ ಪರಿಣಾಮವನ್ನು ಒದಗಿಸಿಕೊಡುತ್ತದೆ. ಬಹುದೀರ್ಘಕಾಲದ ಸಂಸಾರ ಜೀವನದಲ್ಲಿ ನನ್ನ ಒಡನಾಡಿಯಾಗಿಯೇ ನೀನು ಒದಗಿ ಬಂದವಳಾದರು ಈ ರಾವಣನ ಅಂತರಂಗವನ್ನು ಇನ್ನೂ ನಿನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಹೋಯಿತಲ್ಲ. ಕಳಕೊಂಡ ಸೌಭಾಗ್ಯಕ್ಕಾಗಿ ಕಣ್ಣೀರಿಳಿಸಿದೆ ಅಂದ ಮಾತ್ರಕ್ಕೆ ಉಳಿದದ್ದನ್ನು ಉಳಿಸಿಕೊಳ್ಳುವ ಉದ್ದೇಶಕ್ಕೆ ಬೇಕಾಗಿ ಮಾನಧನನಾದಂತಹ ದಶಕಂಠ ಮಣಿದು ಬದುಕುವುದಕ್ಕೆ ಸಿದ್ಧನಾಗುತ್ತಾನೆ ಅಂತ ಭಾವಿಸಿದೆಯೇನೆ? ಮತ್ತೆ ಬೀಸುವ ಗಾಳಿಗೆ ತಡೆಯಾಗಿ ನಿತ್ತಮ, ಹರಿಯುವ ನೀರಿಗೆ ವಿರುದ್ಧವಾಗಿ ಈಜುವ ಸಾಹಸವನ್ನೇ ಮೆರೆದು ಬದುಕಿದಂತಹ ಒಬ್ಬಾತ ವ್ಯಕ್ತಿ ಸೆಳೆದುಕೊಂಡು ಹೋಗುವಂತಹ ಪ್ರವಾಹಕ್ಕೆ ತನ್ನನ್ನು ಒಡ್ಡಿಕೊಳ್ಳುವುದಕ್ಕೆ ಯಾವ ಕಾಲಕ್ಕೂ ಸಿದ್ಧನಾಗುವುದಿಲ್ಲ. ಪಂಥ ಸ್ವಾಭಿಮಾನ ಅನ್ನುವುದು ಬಹಳ ಮಂದಿಗಳಿದ್ದಾರೆ ಅನ್ನುವುದಕ್ಕಾಗಿ ಒಬ್ಬನಲ್ಲಿ ಸಿದ್ಧವಾಗುವುದಲ್ಲ. ನನ್ನ ಪಂಥ ಸ್ವಾಭಿಮಾನವನ್ನು ಕಂಡು ಅನೇಕರು ನನ್ನನ್ನು ಅನುಸರಿಸಿ ಬಂದರು ಅನ್ನುವುದು ನಿಜ ವಿಷಯ. ಅಂಥವರನ್ನು ಇಂದಿನ ದಿನ ಕಳಕೊಂಡದ್ದು ಯಾಕೆ? ನನ್ನ ಪಂಥಕ್ಕಾಗಿ ಅಂತಹ ಸೌಭಾಗ್ಯವನ್ನು ಕಳಕೊಂಡ ಮೇಲೆ ಇನ್ನು ಕೇವಲ ಒಂದು ಕುತ್ಸಿತವಾದಂತಹ ಬದುಕಿಗೆ ಬೇಕಾಗಿ ಮಣಿದು ಬದುಕುವುದಕ್ಕೆ ಮುಂದಾಗ್ತಾನೆ ಅಂತ ಭಾವಿಸಿದೆಯೋ ದಶಕಂಠನನ್ನು? ಹರಪಿತಾಮಹ ಸುರಪ ಮುಖ್ಯರ ದುರಕ್ಕೆ ಬೆದರುವನಲ್ಲ ದಶಶಿರ. ಬರುವ ಹೊಡೆತವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ತಲೆಬಾಗುವ ಹುಲ್ಲಿನ ಬುದ್ಧಿಯಾಗಿರುತ್ತಿದ್ದಾರೆ. ಬೆಳೆದು ಹೆಮ್ಮರವಾಗಿ ನಿಲ್ಲುವುದಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ ದಶಕಂಠನಿಗೆ. ಹೆಮ್ಮರವಾಗಿ ಹೇಗೆ ಉಳಿಸಿಕೊಳ್ಳುವುದು ಅದು ಮಾತ್ರ ಯೋಚನೆ. ಹುಲ್ಲಾಗಿ ಬದುಕುವುದು ಹೇಗೆ ಅಂತ ನನಗೆ ಉಪದೇಶ ಬೇಡ. ದರೆಯ ಹುಲು ಮನುಜ, ಮೊನ್ನೆ ಹುಟ್ಟಿದ ರಾಮ, ನಾನು ಉಸಿರಾಡಿದ ಕ್ಷಣದಷ್ಟು ಅವನಿಗೆ ಆಯುಷ್ ಆಗಲಿಲ್ಲ, ಅಂಥವನಿಗೆ ನಾನು ಮಣಿದು ಬದುಕುವುದು. ಗಿರಿಜಾವರನ ಬಂಟ ಅಲ್ಲ ಮಣಿದು ಅಳಲಿದಳು ಬೇಡ ಬೇಡ ಬೇಡ, ಅಳಲಿದಳು
ಅಕಟ ರಾಮನುಳ್ ಅಳವಿಗಿದಿರಾಗದಿರು ಅಳವಿಗಿದಿರಾಗದಿರೆನು ತಾಯ್ ಬಲು ಬಳಲಿ ಬೀಳ್ದ ಗೊತ್ತಾಯ್ ಬೇಡಲು ಚರಣದಲ್ಲಿ ಬಿದ್ದು ಬಳಲಿ ಬೀಳ್ದ ಗೊತ್ತಾಯ ಬೇಡಲು ಚರಣದಲ್ಲಿ ಬಿದ್ದು ಅಳಲಿದಳು ಬೇಡ ಅಕಟ ರಾಮನೊಳಬಿಗಿದಿರಾಗದಿರೋ ಎರೆಯಾಯ ಎರೆಯಾ ಇನಿಯಾ ನಿಮ್ಮ ಮನಸ್ಸು ನೋಯಿಸಿದೆ, ಕಟುವಾದ ಮಾತುಗಳನ್ನು ಆಡಿದೆ. ಅಲ್ಲ, ನಾನು ಲಂಕಾ ರಾಷ್ಟ್ರದ ಸಾಮ್ರಾಜ್ಞಿ, ಈ ಅಧಿಕಾರದಿಂದ ನಿಮ್ಮಲ್ಲಿ ಆಡಿದೆ. ಅಲ್ಲ, ನಿಮ್ಮ ಶಕ್ತಿ ವಿನಿಯೋಗವಾಗುವುದಕ್ಕೆ, ನೀವಿಷ್ಟು ಬಲದಿಂದ ಕಾಣಿಸಿಕೊಳ್ಳುವುದಕ್ಕೆ ನಾ ಹೆತ್ತ ಮಕ್ಕಳು ಕಾರಣವಿದ್ದಾರೆ ಎನ್ನುವ ಆ ನನ್ನ ತಾಯ್ತನದ ಹಮ್ಮಿನಿಂದಲೂ ನಿಮ್ಮನ್ನು ಹೀಯಾಳಿಸಿದೆ. ತಪ್ಪಾಯಿತು, ತಪ್ಪಾಯಿತು. ಲಂಕೆಯ ಉಳಿವು, ನಮ್ಮ ಈ ಸಿರಿತನ, ನಮ್ಮ ಈ ಸೌಭಾಗ್ಯ ಇದೆಲ್ಲ ಉಳಿಯಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಆಡಿದ್ದೀನಿ. ಆದರೆ ಈಗ ಅದ್ಯಾವುದನ್ನು ನಾನು ನಿಮ್ಮಲ್ಲಿ ಕೇಳುತ್ತಿಲ್ಲ. ನಾನು ಅದ್ಯಾವುದರ ಕುರಿತಾಗಿ ನಾನು ಪ್ರತಿನಿಧಿಸುತ್ತಾ ಇಲ್ಲ, ಧ್ವನಿಸುತ್ತಲೂ ಇಲ್ಲ. ಇಷ್ಟರ ತನಕ ನನಗಿಂತದ್ದು ಬೇಕು, ನನ್ನ ಅಪೇಕ್ಷೆ ಇದೆ ಎನ್ನುವ ಹಾಗೆ ನಾನು ನಿಮ್ಮಲ್ಲಿ ಏನನ್ನು ಕೇಳಿದ್ದಿಲ್ಲ. ಆದರೆ ಈ ಹೊತ್ತಿನಲ್ಲಿ ನನ್ನೊಂದು ಅಪೇಕ್ಷೆಯನ್ನು ನಿಮ್ಮಲ್ಲಿ ಮುಂದಿಡುತ್ತಿದ್ದೇನೆ ಸ್ವಾಮಿಯೇ, ಮುಂದಿಡುತ್ತಾ ಇದ್ದೇನೆ. ಅಲ್ಲ, ಸೆರಗೊಟ್ಟಿ ಕೇಳಿಕೊಳ್ಳುತ್ತಿದ್ದೇನೆ ನಾನು. ಯಾವಾಗ ಸೆರಗೊಟ್ಟಿ ಕೇಳಿಕೊಳ್ಳುತ್ತಿರುವುದು ಧೀನತೆ ಅಲ್ಲ, ದರಿದ್ರತನ ಎಲ್ಲಿ ನಮ್ಮನ್ನು ಮುಸುಕಿ ಬಿಡುತ್ತದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ದೇವರಲ್ಲವೇ ನಾವು ಸೆರಗೊಡ್ಡಿ ಬೇಡಿಕೊಳ್ಳುತ್ತಿರುವುದು. ನಿಮ್ಮನ್ನು ರಾಕ್ಷಸನೆನ್ನುವ ಹಾಗೆ ನಿಂದಿಸಲಿ, ನೀವೊಬ್ಬ ಕಳ ಎನ್ನುವಂತಹ ರೀತಿಯಲ್ಲಿ ನಿಮ್ಮನ್ನು ಬೇಕಾದ ಹಾಗೆ ಹೀಯಾಳಿಸಲಿ, ಏನೇ ಆದರೂ ನನ್ನ ಸೌಭಾಗ್ಯ ಅಲ್ವೇ ನೀವು, ಈ ನನ್ನ ಹಣೆಯ ತಿಲಕ ಅಲ್ವೇ, ಈ ನನ್ನ ಕೊರಳ ಮಾಂಗಲ್ಯದ ಪದಕ ಅಲ್ವೇ. ನನಗಿದು ಉಳಿಯಬೇಕಾಗಿದೆ, ನಾನು ಮುತ್ತೈದೆಯಾಗಿ ಬಾಳಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಿಮ್ಮಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವುದು. ನನ್ನ ಹಣೆಯ ತಿಲಕವನ್ನೊಂದನ್ನು ಉಳಿಸಿಕೊಡಿ, ನನ್ನ ಕೊರಳ ಮಾಂಗಲ್ಯವನ್ನು ಉಳಿಸಿಕೊಡುವುದಕ್ಕೋಸ್ಕರವಾಗಿ ರಾಮನಲ್ಲಿ ಹೋರಾಟ ಬೇಡ ಸ್ವಾಮಿಯೇ. ಯುದ್ಧಕ್ಕೆ ಮುಂದಾಗದಿರು, ಮುಂದಾಗದಿರು. ಬಳಿಕ ಖಳ ತಿಳಿದನು ಪತಿವ್ರತೆ ಲಲನಿಗಿವಳೆಂದೆನು ತಾಯ ಮನದಲ್ಲಿ ಒಲಿದು ಮಾತಾಡಿಸಿದ ರಾವಣನದಿ ಕವಿನಗೆದಲಿ ಖಳ ತಿಳಿದ ಸ್ವರ್ಣ ಲಂಕೆಯನ್ನೇ ಕಟ್ಟಿ ಬದುಕಿದ್ರೇನು, ಕೈ ಹಿಡಿದಂತಹ ಹೆಂಡತಿ ದೀನಳಾಗಿ ನನ್ನ ಕಣ್ಣ ಮುಂಭಾಗದಲ್ಲಿ ಕಣ್ಣೀರಿಳಿಸಿ ಸೆರಗೊಡ್ಡಿ ಯಾಚಿಸುವಂತಹ ಸ್ಥಿತಿ ನನ್ನ ಬದುಕಿನಲ್ಲಿ ತಪ್ಪಲಿಲ್ಲ. ಸಾಧ್ಯ ಇಂದ್ರಜಿತುವಿನಂತಹ ಮಕ್ಕಳನ್ನು ಕಳಕೊಂಡು ಆ ದುಃಖವನ್ನಾದರೂ ನುಂಗಿ ನೊಣೆದು
ತನ್ನ ಪತಿಯ ಗತಿಗೆ ತಾನು ತಡೆಯಾಗಕೂಡದು ಅನ್ನುವಂತಹ ಉದ್ದೇಶದಿಂದ ಆ ಬೇನೆಯನ್ನು ಬಸಿರಲ್ಲಿ ತುಂಬಿಕೊಂಡೇ ಉಳಿಸಿಕೊಂಡವಳು. ಪಾತ್ರತ್ವ ಇಲ್ಲದೆ ಇದ್ದವರಲ್ಲಿ ಅಂತರಂಗ ಹೇಳುವುದಕ್ಕಾಗುವುದಿಲ್ಲ ಅನ್ನುವುದಕ್ಕಾಗಿ ಇಷ್ಟರ ತನಕ ಸುಮ್ಮಗೆ ಉಳಿದದ್ದು. ಅಜ್ಜ ಮಾಲ್ಯವಂತನಿಂದ ತೊಡಗಿ ಸಮರವರ್ತಮಾನವನ್ನು ದಿನನಿತ್ಯವೂ ಬಂದು ಹೇಳುವ ಭೃತ್ಯನ ತನಕವು ಅನೇಕರ ಆಡಿ ಆಗಿ ಆಯಿತು. ರಾಮ ವಿರೋಧ ಬೇಡ, ರಾಮ ವಿರೋಧ ಬೇಡ. ಯಾಕೆ ಹೇಳಿದರು? ಹೊರಗಿನ ರಾವಣನನ್ನು ಮಾತ್ರ ನೋಡಿದರು, ಅಷ್ಟಕ್ಕೆ ಮಾತ್ರ ಅವರಿಗೆ ಸಾಧ್ಯ ಆಯಿತು. ಒಳಗಿನ ರಾವಣ ಯಾರಿಗೂ ಅರ್ಥ ಆಗಲಿಲ್ಲ, ಮಂಡೋದರಿಗೂ ಅರ್ಥ ಆಗಲಿಲ್ಲ. ಆದರೆ ಪತಿವ್ರತೆಯಾದ ಇವಳಿಗೆ ಅರ್ಥವಿಸಿಕೊಡಬೇಕಾದಂತಹ ಬದ್ಧತೆ ತನಗಿದೆ. ಕಳಕೊಳ್ಳುತ್ತೇವೆ ಅಂತ ನೋವಾಗುತ್ತದಲ್ವ? ಹೌದಲ್ಲ? ಎಲ್ಲ ಮುಗಿದೇ ಹೋಯಿತು, ಸರ್ವ ನಷ್ಟ ಬಂತು ನಮಗೆ ಅನ್ನುವುದಕ್ಕಾಗಿ ಸಂಕಟ ಬಂತಲ್ವ? ಮತ್ತಿನ್ನೇನು ಉಳಿದಿದೆ? ಸಹಜವೇ. ಓ, ಅನುಭವಿಸುತ್ತಿರುವುದು ಹಿರಿದಾದದ್ದು, ಅದನ್ನೆಲ್ಲ ಕಳೆದುಕೊಳ್ತಾ ಇದ್ದೇವೆ, ದಾರಿದ್ರ್ಯ ಬರ್ತದೆ ಅನ್ನುವ ಯೋಚನೆ ಬಂದಂತಹ ಕಾಲಕ್ಕೆ ಎಂಥವನಿಗಾದರೂ ಕಣ್ಣೀರು ಬರ್ತದೆ, ಬರಲೇಬೇಕು. ಇಷ್ಟು ಕಳ್ಕೊಂಡ್ರೂ ನಾನು ಹಠ ಬಿಡುವುದಿಲ್ಲ. ಯಾಕೆ ಗೊತ್ತೋ ನಿನಗೆ? ಯಾಕೆ ಹಠ? ಕಾರಣ ಇಷ್ಟೇ, ಏನು? ಇಲ್ಲಿ ನಾನು ಕಳ್ಕೊಂಡು ದೊಡ್ಡದು ಅಂತ ನನಗೆ ಈಗಲೂ ಕಾಣುವುದೇ ಇಲ್ಲ. ಹಾಗಾದ್ರೆ ಬೇರೆ ದೊಡ್ಡದನ್ನು ಕಳ್ಕೊಂಡಿದ್ದೀರಿ. ಲಾಲಿಸ್ ಲಾಲಿಸು ಮಯತನುಗೆ ಮಚ್ಚರಿತವ ಲಾಲಿಸು. ಸುವರ್ಣಲಂಕಾಧೀಶನಾದಂತಹ ದಶಕಂಠನ ಸತಿಯಾಗಿ ಅಲ್ಲ, ತನ್ನ ಕಲ್ಪನೆಯನ್ನು ತನ್ನ ಸಾಮರ್ಥ್ಯದ ಮೂಲಕವಾಗಿ ಪ್ರಪಂಚದಲ್ಲಿ ಶಿಲ್ಪವಾಗಿಸಬಲ್ಲಂತಹ ಕೌಶಲವನ್ನು ಹೊಂದಿದ ಮಯನ ತನುಜೆಯಾಗಿ ಆಲಿಸಬೇಕು. ಒಬ್ಬ ಶಿಲ್ಪಿಯ ಸಮ್ಮುಖದಲ್ಲಿ ದೊರಗು ಕಲ್ಲು ಸಿಕ್ಕಿದ್ರೂ ಅದು ಶಿಲ್ಪವಾಗಿ ಒದಗುತ್ತದೆ. ದೊರಗು ಕಲ್ಲು ದಶಕಂಠ, ಅದನ್ನು ಶಿಲ್ಪವಾಗಿಸುವ ಹೊಣೆ ನಿನಗೆ. ಆ ಕಾರಣದಿಂದಲೇ ನಿನ್ನನ್ನು ಮಯತನುಜೆ ಅನ್ನೋ ಹಾಗೆ ಈ ಕಾಲಕ್ಕೆ ಸಂಬೋಧಿಸಿದ್ದೇನೆ. ಒಂದು ಕತೆ ಹೇಳ್ತೇನೆ. ಏನು? ಪತನ ಅಂದರೆ ಎಂಥದ್ದು ಅಂತ ನಿನಗೆ ಅರ್ಥ ಆಗಬೇಕು. ಅದನ್ನು ಕೇಳಿದರೆ ವಿಸ್ತಾರವಾದಂತಹ ಕ್ಷೀರಸಾಗರದ ಸ್ವರ್ಣಮಂಟಪದಲ್ಲಿ ಶೇಷಶಾಹಿಯಾಗಿ ಪವಡಿಸುವ ಒಬ್ಬ ಇದ್ದಾನೆ. ಅವನಿಗೆ ವೈಕುಂಠ ಅಂತ ಹೆಸರು, ವಿಕುಂಠ ಅಂತ ಹೆಸರು. ಲೋಕರಕ್ಷಕನಾದಂತಹ ಶ್ರೀಹರಿ ಅವನನ್ನು ಕಾಣುವಂತಹ ಉದ್ದೇಶಕ್ಕಾಗಿ ಅನೇಕ ಮಂದಿ ಅರ್ಹತಾ ಸಂಪನ್ನರು ದಿನನಿತ್ಯವೂ ಅಲ್ಲಿಗೆ ಆಗಮಿಸ್ತಾರೆ. 4 ಬಾಗಿಲುಗಳನ್ನು ಹೊಂದಿದ ಪರಮಧಾಮವಾದಂತಹ ವೈಕುಂಠದ 4 ದಿಕ್ಕಿನ ದ್ವಾರಗಳಲ್ಲಿ 2 ಮಂದಿಗಳಂತೆ 8 ಮಂದಿ ದ್ವಾರಪಾಲಕರು ಇದ್ದಾರೆ. ಬ್ರಹ್ಮಮಾನಸ ಪುತ್ರರು ಅವರು 4 ಮಂದಿಗಳು. ವೈಕುಂಠ ಲೋಕದಲ್ಲಿ ಬಾಗಿಲು 4,
ಒಂದು ದಿವಸ ಶ್ರೀಹರಿಯ ದರ್ಶನಕ್ಕಾಗಿ ಬಾಗಿಲುಗಳ ವ್ಯತ್ಯಾಸವನ್ನೇ ಬದುಕಿನಲ್ಲಿ ಕಾಣದೇ ಇದ್ದವರು, ಅವರಿಗೆ ಪೂರ್ವ ದಿಕ್ಕಾದ್ರೇನು ಪಶ್ಚಿಮ ದಿಕ್ಕಾದ್ರೇನು ನಿತ್ಯ ಸೂರಿಗಳಾಗಿ ಪ್ರಪಂಚದಲ್ಲಿ ಮಾನಿತರಾದವರು, ದೇಹಾಭಿಮಾನವೇ ಇಲ್ಲದೇ ಇದ್ದವರು, ಆದ್ದರಿಂದಲೇ ಸದಾ ಕೌಪೀನಧಾರಿಗಳು. ಅದಕ್ಕಿಂತ ಹೆಚ್ಚೇನಿಲ್ಲ ಅವರಲ್ಲಿ. ಶ್ರೀಹರಿಯನ್ನು ಕಾಣುವ ಉದ್ದೇಶಕ್ಕಾಗಿ ಪಡುಬಾಗಿಲಿನಲ್ಲಿ ಕಾಲಿರಿಸಿದರು. ಅಲ್ಲಿ ದ್ವಾರಪಾಲಕರಾಗಿದ್ದವರು ಜಯ ವಿಜಯರು. ಅಹಂಕಾರದಿಂದ ಸಾತ್ವಿಕ ಗುಣ ವಿಜೃಂಭಿಸಬೇಕಾದಂತಹ ವೈಕುಂಠ ಲೋಕದ ದ್ವಾರಪಾಲಕರು ರಜೋಗುಣ ಭರಿತರಾಗಿ ಮದವೇರಿ ಒಳಪ್ರವೇಶಕ್ಕೆ ಇವರಿಗೆ ನಿರ್ಬಂಧವನ್ನು ಒದಗಿಸಿದರು. ಸದಾಕಾಲ ಸಾತ್ವಿಕತೆಯನ್ನೇ ಉಸಿರಾಗಿ ಹೊಂದಿದ ಸನಕಾದಿಗಳು, ಅವರಿಗೆ ದೇಹಾಭಿಮಾನವೇ ಇಲ್ಲ. ದೇಹಾಭಿಮಾನ ಇಲ್ಲ ಅಂದ್ರೆ ಅರ್ಥ ಏನು? ಯಾವ ಕಾಲಕ್ಕೂ ಅವರ ಸ್ವಾಭಿಮಾನಕ್ಕೆ ಕೊರತೆ ಬರಲಿಕ್ಕೆ ಇಲ್ಲ. ಆದರೂ ಈ ಸಲ ಬಂತು. ಹೌದು, ಸ್ವಾಭಿಮಾನವೇ ಇಲ್ಲದೆ ಇದ್ದಂತಹ ಅವರಾದರೂ ಸ್ವಾಭಿಮಾನ ಕೆರಳಿ ನಿಂತರು. ನಮ್ಮನ್ನು ಹರಿದರ್ಶನಕ್ಕೆ ಪ್ರತಿಬಂಧಕವನ್ನು ಒಡ್ಡಿ ನೀವು ಉಳಿದವರಾದ್ದರಿಂದ ಈ ಲೋಕದಲ್ಲಿರುವುದಕ್ಕೆ ನೀವು ಅರ್ಹತೆ ಇದ್ದವರಲ್ಲ, ಭೂಲೋಕದಲ್ಲಿ ಸಂಜನಿಸಿ ದುಷ್ಟರಾಗಿ, ಹೀಗೆ ಶಾಪವನ್ನು ಕೊಟ್ಟು ಮನಮರುಗಿದಂತಹ ಜಯ ವಿಜಯರು ಹರಿಯನ್ನು ಮೊರೆ ಹೊಕ್ಕರೆ ಆ ಕಾಲದಲ್ಲಿ ಸನಕಾದಿಗಳನ್ನು ಕಾಡಿಬೇಡಿ ಲೋಕರಕ್ಷಕನಾದಂತಹ ಭಗವಂತ ಇವರಿಗೊಂದು ಅವಕಾಶವನ್ನು ಒದಗಿಸಿಕೊಟ್ಟ. ಯಾವ ರೀತಿ? ಶಿಷ್ಟರಾಗಿ 7 ಜನ್ಮವೋ ದುಷ್ಟರಾಗಿ 3 ಜನ್ಮವೋ ಧರೆಯಲ್ಲಿ ಹುಟ್ಟುವುದು ಹುಟ್ಟಲೇಬೇಕಾಗುತ್ತದೆ. ಸಜ್ಜನರಾದರೆ ಭಕ್ತಿಯ ಪಥದಿಂದ ನಿನ್ನನ್ನೇ ಆಶ್ರಯಿಸಿ ಮತ್ತೆ ಅವರು ವೈಕುಂಠ ಲೋಕವನ್ನು ಸೇರಬೇಕು. ದುಷ್ಟರಾಗಿ ಸಂಜನಿಸಿದ್ದ ಹೌದಾದರೆ ನಿನ್ನಿಂದಲೇ ನಿಗ್ರಹಕ್ಕೊಳಗಾಗಿ ಮತ್ತೆ ವೈಕುಂಠ ಲೋಕವನ್ನು ಸೇರಿಕೊಳ್ಳಬೇಕು. ಆಯ್ಕೆ ಅವರಿಗೆ ಬಿಟ್ಟದ್ದು. ಹೀಗೆ ಹೇಳಿದ ಕಾಲಕ್ಕೆ ನಾರಾಯಣ ಸ್ವಾಮಿ ಇವರಿಗೆ ಆಯ್ಕೆಯ ಅವಕಾಶವನ್ನು ಒದಗಿಸಿಕೊಟ್ಟ. 7 ಜನ್ಮಗಳಂದರೆ ಬಹಳ ದೀರ್ಘಕಾಲ ಆಗುತ್ತದೆ. 3 ಜನ್ಮ ಅಂದರೆ ಬಹಳ ಬೇಗನೆ ಸೇರುವುದಕ್ಕೆ ಸಾಧ್ಯವಾಗುತ್ತದೆ. ಈ ಭ್ರಮೆಯೇ ಕಾರಣವಾಗಿ ದುಷ್ಟರಾಗಿ ಆದರೂ ಆದೀತು, ಬಹುದೀರ್ಘ ಕಾಲ ವೈಕುಂಠ ಲೋಕ ಬಿಟ್ಟಿರುವುದಕ್ಕೆ ನಮಗಾಗುವುದಿಲ್ಲ ಅನ್ನೋ ನಿರ್ಣಯದಿಂದ ದುಷ್ಟರಾಗಿ ಹುಟ್ಟುವುದಕ್ಕೆ ಅವರು ಸಮ್ಮತಿಯನ್ನು ಸೂಚಿಸಿದರು. ಅಸ್ತು ಅಂದ ಹರಿ, ನಿಮ್ಮನ್ನು ಮತ್ತೆ ಉದ್ಧರಿಸುವುದಕ್ಕಾಗಿ ನಾನೇ ಧರೆಗಿಳಿದು ಬರ್ತೇನೆ. ನನ್ನನ್ನೇ ವಿರೋಧಿಸಿ ನನ್ನಿಂದಲೇ ಹತರಾಗಿ ಮೂರಾವೃತ್ತಿ ಈ ಪ್ರಕರಣಗಳು ಮುಗಿದ ಮೇಲೆ ವೈಕುಂಠ ಲೋಕದಲ್ಲಿ ಮೊದಲಿನ ಹಾಗೆ ನಿಮಗಿರುವುದಕ್ಕೆ ಸಾಧ್ಯ ಆಗುತ್ತದೆ. ಹುಟ್ಟಿದರು. ಹೇಗೆ? ಹಿರಣ್ಯಕಶಿಪುವಿನ ಕಥೆ ಕೇಳಿದ್ದೀಯಾ? ಕೇಳಿದ್ದೇನೆ. ಆದಿದೈತ್ಯರು ಹಿರಣ್ಯಾಕ್ಷನ ಹೆಸರು ಕೇಳಿದ್ದೀಯಾ? ಹೌದಪ್ಪ. ಅವರು ಸತ್ತದ್ದು ಹೇಗೆ ಅಂತ ಕೇಳಿದ್ದೀಯಾ? ವರಾಹಸ್ವಾಮಿ ಕೊಂದನಂತೆ. ಕೊಂದವ ಯಾರು ಅಂತ ಕೇಳಿದ್ದೀಯಾ? ಮಹಾವಿಷ್ಣುವೇ ಬಂದನಂತೆ. ನರಸಿಂಹ ಅಂದ್ರೆ ಮಹಾವಿಷ್ಣು ಅಂತ ಕೇಳಿದ್ದೀಯಾ? ಹೌದಪ್ಪ. ಒಂದು ಜನ್ಮ ಮುಗಿಯಿತು. ಈಗ ಮತ್ತೊಂದು ಜನ್ಮದಲ್ಲಿ ಜನಿಸಿದರೆ ಮೊನ್ನೆ ಸತ್ತನಲ್ಲ ನನ್ನ ತಮ್ಮನಾದಂತಹ ಕುಂಭಕರ್ಣ. ಹೌದು. ಅವನನ್ನು ಯಾರು ಅಂತ ಭಾವಿಸಿದಿ? ಯಾರು? ವಿಜಯ. ಓ, ನಾನೇ ಜಯ. ಜಯ ವಿಜಯರೇ ನಾವು. ರಾವಣ ಕುಂಭಕರ್ಣರಾಗಿ ಈಗ ಈ ಭೂಮಿಯಲ್ಲಿ ಸಂಜನಿಸಿದವರಿದ್ದೇವೆ. ನಮ್ಮನ್ನು ನಾಶಪಡಿಸುವ ಉದ್ದೇಶಕ್ಕಾಗಿ ರಾಮಾಭಿಧಾನದಿಂದ ಲೋಕರಕ್ಷಕನೇ ಧರೆಗೆ ಇಳಿದು ಬಂದಿದ್ದಾನೆ. ತಮ್ಮನಾದಂತಹ ಕುಂಭಶ್ರವಣ ತನ್ನ ಈ ಜನ್ಮವನ್ನು ಮುಗಿಸಿಕೊಂಡ. ಇನ್ನೂ ಒಂದು ಜನ್ಮವನ್ನು ನಾವು ಹೊಂದಬೇಕಾಗುತ್ತದೆ. ಇನ್ನೊಂದು ಜನ್ಮ ಹೊಂದಬೇಕಾಗ್ತದೆ ಅಂದರೆ ನನಗೆ ಅರ್ಥ ಆಗಿರಬೇಕು. ಹೌದು. ಈ ಜನ್ಮ ಮುಗಿಯದೇ ಇದ್ರೆ ಮತ್ತೊಂದನ್ನು ಹೊಂದಲಿಕ್ಕಾಗೋದಿಲ್ಲ. ಇನ್ನೊಂದು ಜನ್ಮದಲ್ಲಿ ಈ ಧರೆಯಲ್ಲಿ ಇದೇ ಥರನಾಗಿ ಹರಿವಿರೋಧವನ್ನು ಸಾಧಿಸಿದರೆ ಹರಿಯ ಅನುಗ್ರಹದಿಂದ ಮತ್ತೆ ನಾವು ವೈಕುಂಠ ಲೋಕದಲ್ಲಿ ಮೊದಲನ ಹಾಗೆ ಇರುವುದಕ್ಕೆ ಸಾಧ್ಯ ಆಗುತ್ತದೆ. ನೀನೇ ಹೇಳು. ಏನು ಸರ್? ಆಡಿದ ಮೇಲೆ ಆಡಿದಪ್ಪಲು ಬಹುದೇ ಮಾತನು ಓಡಿ ಸಿಕ್ಕಲು ಬಹುದೇ ಕೂಡಿ ಕಾಡಲು ಬಹುದಿ ಲೋಕದೊಳಿಯುಳ್ಳು ಕೇಳ್ತರುಣಿ ಮಾಡಿ ಕೀಳಲು ಬಹುದೇ ಕಾರ್ಯವನಾಡ ಮಾತಲ್ಲಬಲಿ ಚಿಂತಿಸಬೇಡನು ಸಂತೈಸಿದನು ಮಂಡೋದರಿಯ ವ್ಯತಿಯಾಗ ಆಡಿತಪ್ಪನು ಬಹುದೇ ರಮಣೀಯ
ಕೂಡದು. ಮಾಡಿ ತಪ್ಪಲು ಬಹುದೇ ಶಪಥವ, ಆಗದು. ಕೂಡಿದ ಮೇಲೆ ಕಾಡಲು ಬಹುದೇ. ಇಲ್ಲವೇ ಇಲ್ಲ. ಓಡಿದ ಮೇಲೆ ಸಿಗಬಹುದೋ ಹೇಳು, ಹಾಗಾದ್ರೆ ಓಡುವುದು ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಮಾಡಿದ ಮೇಲೆ ಕೀಳಬಹುದೋ ಹೇಳು. ಬರೀ ವ್ಯರ್ಥವಾಗುತ್ತದೆ. ನಾವಾಗಿ ಒಪ್ಪಿಕೊಂಡಿದ್ದೇವೆ, ಹರಿವಿರೋಧವೇ ಆದೀತು, ವಿರೋಧವನ್ನೇ ಸಾಧಿಸ್ತೇವೆ. ನಿನಗೆ ಬೇಕಾದ ಹಾಗೆ ಕೆಳಗಿಳಿದು ಬರುವಂತಹ ವೇದಿಕೆಯನ್ನು ನಾವೇ ಸಿದ್ಧ ಮಾಡಿ ಕೊಡ್ತೇವೆ. ಅಷ್ಟು ಹೇಳಿ ನಮ್ಮ ಮಾತಿನಲ್ಲಿ ವಿಶ್ವಾಸವನ್ನಿರಿಸಿ ನಮಗಾಗಿಯೇ ಪರಮ ಪಾವನವಾದ ವೈಕುಂಠ ಲೋಕವನ್ನು ಉಳಿದು ಈ ಧರೆಯಲ್ಲಿ ಕೇವಲ ಮನುಜನಂತೆ ವ್ಯವಹರಿಸುವ ನಿರ್ಣಯದಿಂದ ಧರೆಗಿಳಿದು ಬಂದಿದ್ದಾನೆ ಭಗವಂತ. ಯಾಕಂದ್ರೆ ಅವ ಭಕ್ತಾಧೀನ ಪರಾಯಣ, ಸದಾಕಾಲ ಭಕ್ತರ ಅಧೀನದಲ್ಲಿರುವವನು, ಭಕ್ತರ ಪಾರಮ್ಯಕ್ಕಾಗಿ ಸದಾಕಾಲ ಆಲೋಚಿಸುತ್ತಾ ಇರುವವನು, ಅಂಥವನು ನಮಗಾಗಿಯೇ ಬಂದಿದ್ದಾನೆ. ಇಷ್ಟನ್ನು ನಾವು ತಿಳಿದ ಮೇಲೆ ಬಂದ ಸ್ವಾಮಿಯ ಪಾದಮೂಲದಲ್ಲಿ ಈಗ ಕೈ ಮುಗಿದು ನಮಗೆ ಬದುಕು ಕೊಡು ಅಂತ ಕೇಳಿದರೆ ನಾವು ಆಡಿದ ಮಾತಿಗೆ ತಪ್ಪಿದ ಹಾಗಾಗುವುದಿಲ್ವೋ ಹೇಳು. ಹೌದೇ ಹೌದು. ಆದ್ದರಿಂದ ಅದು ಕೊಡುದು ಅನ್ನುವುದಕ್ಕಾಗಿಯೇ ವಿರೋಧ. ನೀನು ಯೋಚಿಸು, ಈ ಪ್ರಪಂಚದಲ್ಲಿ ಅಲ್ಲದೆ ಇದ್ದದ್ದು ಆಚರಣೆಗೆ ಬರುವುದಿಲ್ಲ. ಒಂದು ಕಾಲದಲ್ಲಿ ಆಚರಣೆಗೆ ಬಂದದ್ದು ಯಾಕೆ ಅನ್ನುವಂತಹ ಅರಿವು ಮನುಷ್ಯರಿಗೆ ಬಾರದೇ ಇರಬಹುದು. ಆದರೆ ಕಾಲಾಂತರದಲ್ಲಿ ಅದರದ್ದಾದಂತಹ ಪರಿಣಾಮದ ಮೂಲಕವಾಗಿ ಅದರ ಕಾರಣವನ್ನು ಕಂಡುಕೊಳ್ಳುವುದಕ್ಕೆ ಬುದ್ಧಿವಂತರಿಗಾದವರಿಗೆ ಸಾಧ್ಯವಾಗುತ್ತದೆ. ಮನೋನಿಗ್ರಹವನ್ನು ಹೊಂದಿದಂತಹ ವಿಶ್ರವಸು ಬ್ರಹ್ಮ ಅವರಲ್ಲಿ ಪುತ್ರಾಪೇಕ್ಷೆಯಿಂದ ನನ್ನಮ್ಮನಾದಂತಹ ಕೈಕಸಾದೇವಿ ಹೋಗಿ ಅಪೇಕ್ಷೆಯನ್ನು ಮುಂದಿರಿಸಿದಳು. ವಿಶ್ರವಸು ಮುನಿಗಳಂತಹ ಬ್ರಹ್ಮವರ್ಚಸ್ಸನ್ನು ವೃದ್ಧಿಸಿಕೊಂಡವರಿಂದಲೇ ಸಂತಾನ ಬೇಕು ಅನ್ನುವುದನ್ನು ತೀರ್ಮಾನಿಸಿಕೊಳ್ಳುವುದಕ್ಕೆ ಅವರ ಬುದ್ಧಿಗೆ ಸಾಮರ್ಥ್ಯ ಸಾಕಾಗುತ್ತದೆ. ಪ್ರದೋಷ ಕಾಲದಲ್ಲಿ ಹೋಗಿ ಕೇಳಬಾರದು ದೋಷ ಕಾರಣವಾದದ್ದನ್ನುವ ಯೋಚನೆಯಲ್ಲಿ ಹುಟ್ಟಬೇಕೋ ಬೇಡವೋ? ಬೇಕು. ಅದು ಹುಟ್ಟಲಿಲ್ಲ. ಹಾಗಿದ್ರೆ ಅದಕ್ಕೆ ಅರ್ಥ ಏನು? ಕೇವಲ ಕೈಕಸಾದೇವಿಗೆ ತಾಯಿಯಾಗುವ ಸೌಭಾಗ್ಯಕ್ಕಾಗಿ ಮಾತ್ರ ಅಲ್ಲ, ದಶಕಂಠ ಕುಂಭಶ್ರವಣರ ಜನನ ನಮಗೊದಗಿ ಬಂದಂತಹ ಶಾಪದ ಪರಿಮಾರ್ಜನೆಗೊಂದು ವೇದಿಕೆಯಾಗಿ ಭಗವಂತನೇ ಕಲ್ಪಿಸಿಕೊಟ್ಟ ಅವಕಾಶ ಅಂತ ಅರ್ಥ. ಭಗವತ್ ಸಂಕಲ್ಪ. ಆದ್ದರಿಂದಲೇ ಯಾಗ ಪೂರ್ಣಾಹುತಿಯ ಕಾಲದಲ್ಲಿ ಹೋಗಿ ಪುತ್ರಾಪೇಕ್ಷೆಯಿಂದ ನಾಚಿಕೆಯಿಂದ ನೆಲಗೀಚುತ್ತಾ ನಿಂತಳು ಆ ತಾಯಿ. ಹುಟ್ಟುವ ಮಕ್ಕಳು ಲೋಕ ಕಂಟಕರಾಗುತ್ತಾರೆ ಅನ್ನುವಂತಹ ಅಪ್ಪಯ್ಯನ ಎಚ್ಚರಿಕೆಯ ಮಾತನ್ನೂ ಅಲ್ಲಗಳೆದು ತನಗೀಗಲೇ ಬೇಕು ಪುತ್ರಾಪೇಕ್ಷೆ ಅನ್ನುವಂತಹ ಭಾವಕ್ಕಾಕೆ ಕಟ್ಟುವಡೆಯುತ್ತಾಳೆ ಅಂತಾದರೆ ನಮ್ಮಂಥವರ ಹುಟ್ಟಿಗಾಗಿ ದೈವ ಅಂತಹ ಒಂದು ಅವಕಾಶವನ್ನು ಸಂಗತಗೊಳಿಸಿದೆ ಅಂತ ನಾವು ಭಾವಿಸಬೇಕಾಗುತ್ತದೆ. ಹೀಗೆ ದೈವ ನಮಗಾಗಿ ಒದಗಿಸಿಕೊಟ್ಟಂತಹ ಇಷ್ಟೆಲ್ಲ ಸಿದ್ಧತೆಗಳನ್ನು ನಾವು ಅರ್ಥ ಮಾಡಿಕೊಂಡ ಮೇಲೂ ಈಗ ಹೋಗಿ ನಾನು ಕಾಲಿಗೆ ಬಿದ್ದೆ ಅಂತಾದರೆ ಏನಾಗುತ್ತದೆ ಹೇಳು? ಅಯ್ಯೋ, ಬಂದಂತಹ ಲೋಕರಕ್ಷಕನ ಉದ್ದೇಶವೇ ಭಂಗವಾಗುವ ಸ್ಥಿತಿ ಬರ್ತದೆ. ಅನುಮಾನವೇ ಇಲ್ಲ. ಅವನು ಈ ಧರೆಯಲ್ಲಿ ಕಾಣಿಸಿಕೊಂಡದ್ದೇ ಅವತರಿಸಿದ್ದೇ ರಾವಣ ವಧೆಗಾಗಿ. ಅದನ್ನು ಮಾಡಿದವ ಏನು ಮಾಡಿದ್ರೆ ಅವ ಇಳಿದು ಬಂದದ್ದಕ್ಕೊಂದು ಮೌಲ್ಯ ಸಿದ್ಧವಾಗುವುದಿಲ್ಲ. ಹಾಗಾಗಿ ದೇವರ ಸಂಕಲ್ಪಕ್ಕೆ ವಿರೋಧವಾಗುವುದಕ್ಕಾಗಿ ಇದ್ದದ್ದಲ್ಲ. ದಶಕಂಠನ ತಲೆ ಲೋಕರಕ್ಷಕನಾದಂತಹ ಶ್ರೀಹರಿಯ ಸಮ್ಮುಖದಲ್ಲಿ ಒಡೆಯುವುದಕ್ಕೆ ಸಿದ್ಧವಾದ ಫಲ. ಆದ್ದರಿಂದ ಅದಕ್ಕೆ ನಾನನ್ನು ಸಿದ್ಧನಾಗಿ ಹೊರಟಿದ್ದೇನೆ. ಮಂಡೋದರಿ, ಹಾಗಾದರೆ ಕಣ್ಣೀರು ಯಾಕೆ ಹಾಕಿದೆ? ನಿಮ್ಮದಾದಂತಹ ಲಕ್ಷ್ಯ ಅದು ಸಿದ್ಧಿಸುವಂಥ ಒಂದು ಕಾಲ ಬಂತು ಅಂತಾಗಿದ್ರೆ ಅಂತರಂಗದಲ್ಲಿ ಸಂತೋಷ ಬೇಕೇ ಬೇಡವೇ? ಆದರೆ ನಿಮ್ಮ ಮುಖದಲ್ಲಿ, ನಿಮ್ಮ ಕಣ್ಣಿನಲ್ಲಿ ಕಣ್ಣೀರು ಕಂಡೆನಲ್ಲ ನಾನು. ಯಾಕೆ ಹೊತ್ತಿನಲ್ಲಿ ದುಃಖಿಸಿದ್ರಿ? ಕಾರಣವಿದೆ. ಏನು? ಒಂದು ವಿಧದ ಮಾಯಾವೇಶ, ಸಂಸಾರದ ಮೋಹ ಒಂದು ಕ್ಷಣಕ್ಕೆ ಆವರಿಸಿಬಿಟ್ಟಿತು. ನಾನಾರು ಮೊದಲು ಅನ್ನುವುದನ್ನು ಯೋಚಿಸಿ ತಿಳಿಯುವ ಸಾಮರ್ಥ್ಯ ಇದ್ದವನಾದರೂ ನಾನೀಗ ಕಳೆದುಕೊಳ್ಳುತ್ತಿರುವುದೇ ನನಗೆ ಬಹಳ ದೊಡ್ಡದಾಗಿ ಕಾಣಿಸಿತು. ಏನದು? ಪರಮಧಾಮವಾದಂತಹ ವೈಕುಂಠ ಲೋಕವನ್ನು ಸೇರುವಂತಹ ಅವಕಾಶವನ್ನಾದರೂ ದೂರವಿರಿಸಿ ಬದುಕಿದ ಸ್ವರ್ಣಲಂಕೆಯಲ್ಲೇ ನನ್ನ ಆಯುಷ್ಯವನ್ನು ನಾಳೆಗೂ ಉತ್ತರಿಸುವಂತಹ ಉದ್ದೇಶ ನನ್ನಲ್ಲಿ ಒಂದು ಕ್ಷಣಕ್ಕೆ ಜಾಗೃತವಾಗುವುದಕ್ಕೆ ಕಾರಣವಾದದ್ದೇನು ಗೊತ್ತೋ? ಏನು? ಸುದೀರ್ಘವಾದ ಸಂಸಾರ ಜೀವನದಲ್ಲಿ ಸಹಬಾಳ್ವೆಯಲ್ಲಿ ಸಹಕರಿಸಿ ಒದಗಿದಂತಹ ನಿನ್ನದ್ದಾದ ಸೌಶೀಲ್ಯ. ನಿಜವಾಗಿ ರಾವಣನ ಜಯವಧುವಾಗಿ ನೀನು ನನಗೆ ನನ್ನ ಸಂಸಾರ ಜೀವನದಲ್ಲಿ ಈ ತನಕ ಒದಗಿ ಬಂದೆ. ರಾವಣನಿಗೆ ಜಯವಧುವಾಗಿದ್ದೆ. ಆದರೆ ರಾವಣನ ಮೂಲ ರೂಪವಾದಂತಹ ಜಯನಿಗೆ ನೀನು ವಧುವಾಗಬೇಕು ಅಂತಾದರೆ ಲೌಕಿಕವಾದ ಈ ಸೌಭಾಗ್ಯವನ್ನು ಬಿಟ್ಟುಕೊಡುವುದಕ್ಕೆ ನೀನು ಸಿದ್ಧಳಾಗಬೇಕಾಗುತ್ತದೆ. ಹೇಳದೆಯೂ ಸಾವು ಬರ್ತದೆ. ಆದರೆ ಸಾವಿನ ಮೂಲವನ್ನು ತಿಳಿದಿದ್ದು
ನಿನ್ನನ್ನು ವಂಚಿಸುವುದಕ್ಕೆ ನನಗೆ ಮನಸ್ಸು ಬರಲಿಲ್ಲವೇ? ಅಯ್ಯೋ, ಆದ್ದರಿಂದಲೇ ಹೆತ್ತಬ್ಬೆಯಲ್ಲಾದರೂ ಹೇಳದೇ ಇದ್ದಂತಹ ನನ್ನ ಅಂತರಂಗದ ಸತ್ಯವನ್ನು ನಿನ್ನಲ್ಲಿ ಬಿತ್ತರಿಸಬೇಕಾಗಿ ಬಂತು. ಮಂಡೋದರಿ, ಓ, ಬದುಕಿನುದ್ದಕ್ಕೂ ನನಗೆ ಸಹಕಾರ ಕೊಟ್ಟಿದ್ದು. ನಾನು ಮಾಡಿದ್ದು ಸರಿಯೋ ತಪ್ಪೋ ಒಂದು ದಿನವಾದರೂ ವಿಮರ್ಶಿಸಿ ನನ್ನ ಮುಂಭಾಗದಲ್ಲಿ ಆಕ್ಷೇಪದ ಸ್ವರವನ್ನು ನೀನು ಎತ್ತಲಿಲ್ಲ. ಚಾಣಕ್ಯನು ತರುವ ಕಾಲಕ್ಕೆ ಮಾತ್ರ ಒಂದು ಸ್ವರ ಎತ್ತಿದ್ದು, ಅಲ್ವಾ? ಇಷ್ಟು ಸಾಮರಸ್ಯದ ಸಹಬಾಳ್ವೆಯನ್ನು ಒದಗಿಸಿಕೊಟ್ಟಂತಹ ನಿನ್ನಲ್ಲಿ ನಾನೀಗ ಕೇಳಿಕೊಳ್ಳುತ್ತಿರುವುದೊಂದೇ, ಏನದು? ಇಹದ ಸುಖ ಕೊಟ್ಟಿದ್ದೆ, ಪರದ ಗತಿಗೆ ನಾನು ಸಲ್ಲುವುದನ್ನು ತಡೆಯುತ್ತೀಯೋ ಹೇಳು. ಅಯ್ಯಯ್ಯೋ ಅಯ್ಯಯ್ಯೋ, ಮಾಂಗಲ್ಯ ಬಂಧನವನ್ನು ಮಾಡುವುದರ ಮುಖೇನವಾಗಿ ಸಂಸಾರ ಬಂಧನದಲ್ಲಿ ನಾವು ಜೊತೆಯಾಗಿದ್ದೇವೆ. ಈಗ ಬಿಡುಗಡೆಯ ಕಾಲ. ನಾ ಮತ್ತೆ ನಿಮ್ಮನ್ನು ಬಂಧನದ ಪಾಶದೊಳಗಡೆ ಸಿಲುಕಿಸಲಾರೆ ಪ್ರಭು. ಸತ್ಯ ನೀವಾಡಿದ್ದೆ, ಪ್ರಪಂಚ ಕಾಣುತ್ತದೆ. ಶಿಲ್ಪಿಯಾದವನು ತನ್ನಂಥ ಕಲ್ಪನಾ ವಿಲಾಸದಿಂದ, ತನ್ನ ಕೈ ಜಳಕದಿಂದ ದೊರಗುಗಲ್ಲನ್ನಾಗಿ ದೊರಗುಗಲ್ಲಿನಿಂದ ಒಂದು ಶಿಲ್ಪವನ್ನು ಕಿತ್ತುತ್ತಾನೆ. ಆದರೆ ಕೃತಜ್ಞತೆಯನ್ನು ಹೊಂದಿರುವಂಥ ಶಿಲ್ಪಿ ಏನಾಡುತ್ತಾನೆ? ನಾನು ಶಿಲ್ಪವನ್ನೆಲ್ಲ ಕೆತ್ತಿದ್ದು, ಶಿಲ್ಪ ಅದರೊಳಗೆ ಇತ್ತು, ಅದರ ಕಲ್ಮಶವನ್ನು ಮಾತ್ರ ನಾನು ಕಳೆದಿತ್ತು ಎನ್ನುವ ಹಾಗೆ. ಆದರೆ ಈ ಶಿಲ್ಪ ಹಾಗಲ್ಲ. ನಿಮ್ಮಲ್ಲಿರುವಂತಹ ಕಲ್ಮಶಗಳನ್ನು ದೊರಗನ್ನು ನೀವೇ ಕಳೆದುಕೊಳ್ಳುತ್ತಾ ಇದ್ದೀರಿ. ನಾನು ಕಾಣಲಿಲ್ಲ ಸ್ವಾಮಿ ನಿಮ್ಮೊಳಗಿನ ಶಿಲ್ಪವನ್ನು. ಕೇವಲ ಒರಟಾದ ದೊರಗಾದಂತಹ ಪ್ರಪಂಚ ಏನು ಕಂಡಿತು, ನಾನು ಅದನ್ನು ಕಂಡೇ ಬಿಟ್ಟೆನಲ್ಲ. ಆದರೆ ಪರಂಧಾಮಕ್ಕೆ ಸಲ್ಲಬಹುದಾದಂತಹ ಈ ಸುಂದರವಾದಂತಹ ಶಿಲ್ಪ ತಾನಾಗಿ ನಡೆದು ಹೋಗುತ್ತಿರುವಾಗ ಒಬ್ಬಳು ಶಿಲ್ಪಿಯ ಮಗಳಾಗಿ ನಾನು ಈ ಸುಂದರ ಶಿಲ್ಪಕ್ಕೆ ಭಗ್ನವನ್ನ ಮಾಡಲಾರೆ, ತಡೆ ಹಿಡಿಯಲಾರೆ. ದುಃಖವಾಗುತ್ತದೆ. ಇಷ್ಟು ಕಾಲ ಜೊತೆಗಿದ್ದೆವು, ಅಗಲಬೇಕಲ್ಲ ಎಂದು. ಇಂದಲ್ಲ ನಾಳೆಯಾದರೂ ನಾವು ಅಗಲಬೇಕಾದದ್ದು ಅನಿವಾರ್ಯವೇ ತಾನೆ? ಹೌದೇ ಹೌದು. ಈಗ ನಿಮ್ಮ ಅಂತರಂಗವನ್ನು ಇಷ್ಟು ಚೆನ್ನಾಗಿ ನನಗೆ ಆಡಿದ ಬಳಿಕ ನಾನು ನಿಮ್ಮನ್ನು ತಡೆಯುವುದಿಲ್ಲ. ಇದಕ್ಕಿಂತಲೂ ಪರಮ ಸುಖಧಾಮ ಅಂತ ಆ ಸನ್ನಿಧಾನವನ್ನು ಸೇರುವುದಕ್ಕೆ ನಿಮಗೆ ಅವಕಾಶ ಉಂಟುಂತಾದರೆ ಸಂತೋಷದಲ್ಲಿ ಕಳಿಸಿಕೊಡುತ್ತೇನೆ. ಮನಸ್ಸಿನಲ್ಲಿ ನೀನು ಸದಾಕಾಲ ಸಮಾಧಾನವನ್ನು ಹೊಂದಬೇಕಾದದ್ದು ಒಂದೇ ದೃಷ್ಟಿಯಿಂದ. ಹೇಗೆ? ಸಾಯುವ ರಾವಣನಿಗೆ ನೀನು ಸತಿಯಾಗಲಿಲ್ಲ, ಸಾವನ್ನು ಗೆಲ್ಲುವ ರಾವಣನಿಗೆ ಸತಿಯಾಗಿದ್ದು ಸಮಾಧಾನದಿಂದಿರೂ. ಮಂಡೋದರಿಯ ವ್ಯಥೆಯನ್ನು ಪರಿಹರಿಸಿದೆ, ಸುಖವಾಗಿ ನಿದ್ರಿಸಿದೆ. ಉದಯ ಕಾಲದಲ್ಲೆದ್ದು ಕರ್ತವ್ಯವನ್ನು ಪೂರೈಸಿ ಸಭಾಸ್ಥಾನವನ್ನು ಪ್ರವೇಶಿಸಿ ದಾನ ಧರ್ಮಾದಿಗಳ ಮೂಲಕವಾಗಿ ಕೈಗೊಳ್ಳಬೇಕಾದಂತಹ ಕಾರ್ಯದಲ್ಲಿ ಸಂತೃಪ್ತಿಯನ್ನು ಕಂಡುಕೊಂಡು ಯಾರನ್ನು ಈ ತನಕ ದಿಗ್ವಿಜಯದ ಕಾಲದಲ್ಲಿ ತಂದು ಸೆರೆಮನೆಯಲ್ಲಿ ಸೆರೆಯಾಳುಗಳನ್ನಾಗಿರಿಸಿದ್ದೇನೆ ಅಂಥವರಿಗೆಲ್ಲ ಬಂಧ ವಿಮೋಚನವನ್ನು ಮಾಡಿಬಿಟ್ಟಿದ್ದೆ. ನಾನೇ ಈ ದೇಹದೊಳಗೆ ಬಂಧಿಯಾದಂತಹ ಆತ್ಮದಿಂದ ಒಂದು ಬಿಡುಗಡೆಯ ದಾರಿಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ಅಂತಾದರೆ ಮತ್ತೆ ಈ ಸೆರೆಮನೆಯಲ್ಲಿ ತಂದಿರಿಸಿ ನನ್ನ ಬಂಧನಕ್ಕೊಳಗಾದವರಿಗೂ ನಾನು ಸ್ವಾತಂತ್ರ್ಯ ಕೊಡಬೇಕೋ ಬೇಡವೋ? ಹಾಗಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ಆಚರಣೆ, ಎಲ್ಲರನ್ನು ಬಿಟ್ಟು ಬಿಟ್ಟಿದ್ದೇನೆ. ವರ ವಿಭೀಷಣ ನಿಮಗೆ ಮುಂದಿನ ಅರಸನಾಗುವ ಅನಾಥ ಪ್ರಜ್ಞೆ ಬೇಡ. ಈ ತನಕ ಕೈಕಸ ಸಂಜಾತನಾದಂತಹ ದಶಕಂಠನ ಆಳ್ವಿಕೆಯಲ್ಲಿ ರಾಕ್ಷಸ ಸಾಮ್ರಾಜ್ಯದ ಪ್ರಜೆಗಳಾಗಿ ಬದುಕಿದಿರಿ. ನಾಳೆಯ ದಿನ ವರ ವಿಭೀಷಣ ದೇವನ ಆಳ್ವಿಕೆಯಲ್ಲಿ ರಾಕ್ಷಸರು ಸಂಸ್ಕಾರವಂತರಾಗಿ ಹೇಗೆ ಬದುಕುವುದಕ್ಕೆ ಸಾಧ್ಯವಾಗ್ತದೆ ಎನ್ನುವುದನ್ನು ತೋರಿಸುವ ಆದರ್ಶ ಪ್ರಜೆಗಳಾಗಿ ಬದುಕುವಂತಹ ಒಂದು ಸೌಭಾಗ್ಯ ಕೈಕಸ ಸಂಜಾತನಾದ ವಿಭೀಷಣನಿಂದಲೇ ನಿಮಗೆ ಒದಗುತ್ತದೆ. ಆದ್ದರಿಂದಲೇ ಯಾರು ದುಃಖಿಸಬೇಕಾದದ್ದಿಲ್ಲ, ಮೂಲಬಲ ಸಹಿತವಾಗಿ ಸಾಗುತ್ತೇನೆ.
ಯುದ್ಧದಲ್ಲಿ ಸಾಗುತ್ತಿದ್ದಂತಹ ನೀನು ಹಾ, ಇಂದಿನ ದಿನ ದಿವ್ಯವರು ಉತ್ಸವ ನಡೆಯಿತು. ನೋಡಿದರೆ ನನ್ನ ಹಳೆ ಗುರುತಾದ ಸಾರಥಿ ಹಾ, ಮಾತಾಲಿ ಹಾ, ದೇವೇಂದ್ರ ಕಳುಹಿಸಿದಲ್ವ ರಥ. ನಿಜ. ರಾಮ ಏನು? ನಿನ್ನ ಬಡತನವನ್ನು ಪ್ರಪಂಚಕ್ಕೆ ಉದ್ಘಾಟಿಸಿದನು. ಓಹೋ. ದಶಕಂಠನ ಮುಂಭಾಗದಲ್ಲಿ ಹೋರಾಡುವುದಕ್ಕೆ ರಾಮನಿಗೆ ಬಂದ ಬಡತನ, ಅದಕ್ಕೆ ಅಲ್ಲಿಂದ ರಥ ಬರಬೇಕಾಗಿ ಬಂತು. ಹಾ, ದೊಡ್ಡ ವಿಷಯ ಅಲ್ಲ. ಹಾ, ಕಲಹದಲ್ಲಿ ನಿನ್ನನ್ನು ಗೆಲುವೆ. ಹಾ. ದೇವೇಂದ್ರನನ್ನು ವಿಚಾರಿಸಿ ಮೇಲ್ವರ ಗೆಲುವುದನು ಇಂದು ಸುರೇಂದ್ರ ದತ್ತವಾದವರು ಉತ್ಸವನ್ನಡರಿ ನಿನ್ನ ಸಮ್ಮುಖದಲ್ಲಿ ಬಂದು ನಿಂತಿದ್ದೇನೆ. ಇದು ಬಡತನವಲ್ವೋ, ರಾಮನ ಉದಾತ್ತತೆಯ ಪ್ರತೀಕ. ಸುರರು ಕೂಡ ನಿನ್ನ ಅವಸಾನವನ್ನು ಅಪೇಕ್ಷೆ ಪಟ್ಟಿದ್ದಾರೆ ಎನ್ನುವುದಕ್ಕೆ ಸಾಕ್ಷೀಭೂತವಾದ ದೃಶ್ಯ ಇದು. ನಮ್ಮಿರುವರನ್ನು ಗೆಲ್ಲುತ್ತೇನೆ ಅಂತ ಇವತ್ತು ಆಡ್ತಾ ಇದ್ದೀಯಲ್ಲ, ಹಿಂದಕ್ಕಾದರೂ ದೇವಭೂಮಿಯನ್ನಡರಿದ ಕಾಲದಲ್ಲಿ ಸುರೇಂದ್ರನ ಕೈಯಲ್ಲಿ ಸೋತು ಬಂಧಿಸಲ್ಪಟ್ಟಾಗ ನಿನ್ನ ಮಗನಾದ ಇಂದ್ರಜಿತು ನಿನ್ನನ್ನು ಬಿಡಿಸುವುದಕ್ಕೆ ಇದ್ದ. ಇವತ್ತು ಅದೇ ನಿನ್ನ ಮಗ ಅಳಿದಿದ್ದಾನೆ. ಸಹಕಾರಿಗಳಾಗಿ ಈಗ ಯಾರೂ ನಿನ್ನವರಿಲ್ಲ. ಆರಂಭಕ್ಕೆ ಎಷ್ಟು ಇದ್ರು, ಈಗ ಎಲ್ಲಿ ಹೋದ್ರು, ಎಲ್ಲರನ್ನು ಕಳಕೊಂಡು ಇನ್ನು ಹಮ್ಮಿಂದ ಮುಂದೆ ಬರ್ತಿಂತಾದ್ರೆ ಏನು ಮಾಟ ಮಾಡ್ತೀಯೋ, ಮಾರಣ ಮಾಡ್ತೀಯೋ, ಯಾವ ಧೈರ್ಯವೋ? ದರದರ ಮಾಯಾವಿಗಳು ಮಾಯಾವಿ ಲೋಕಕ್ಕೆ ನಾನು ಕೊಟ್ಟರೆ ಉಂಟು. ನನ್ನ ಮುಂದೆ ವ್ಯಂಗ್ಯ ಮಾತಾಡ್ತೀನಿ. ಮತ್ತೆ ನಾವು ಯಾವ ಜಾತಿ ಗೊತ್ತುಂಟೋ ನಿನಗೆ? ಗೊತ್ತಿದೆ. ವಿರೋಧಿಗಳನ್ನು ಗೆಲ್ಲುವುದಕ್ಕಾಗಿ ಮಾಯೆ, ಮಾಟ, ಮಾರಣ, ಮುಖಾಮುಖಿಯಾದಂತಹ ಸಮರ, ಯಾವುದನ್ನು ಬೇಕಾದ್ರೂ ಅವಲಂಬಿಸುವಂತಹ ಅವಕಾಶವನ್ನು ಹೊಂದಿದವರು ಎಲ್ಲಕ್ಕೂ ಸಿದ್ಧ. ಅಷ್ಟಸಿದ್ಧಿಗಳು, ಬೇಕಾದಂತಹ ಮಾಯಾದಿ ಪ್ರಕರಣಗಳು, ಯಾವುದನ್ನಾದರೂ ವಿನಿಯೋಗ ಮಾಡಿ ವಿರೋಧಿಯ ನಾಶಕ್ಕೆ ಮುಂದಾದ್ರೆ ನಮಗದು ಅಪಚಾರ ಅಲ್ಲ. ನಮ್ಮ ಮರ್ಯಾದೆಗೆ ಅದರಿಂದ ಏನಾದ್ರೂ ಕೊರತೆ ಬರುವುದಕ್ಕಿಲ್ಲ. ಆದ್ದರಿಂದಲೇ ಯಾವುದರ ಮೂಲಕವಾಗಿ ಆದರೂ ನಿನ್ನನ್ನು ಈ ಸಲ ಹೊಡೆಯುವುದೇ. ಮೊದಲು 3 ಬಾರಿ ನನ್ನ ಕೈಯಲ್ಲಿ ನೀ ಸೋತವ. ಆ ಕಾಲದಲ್ಲಿಯೂ ನಿನ್ನ ರಕ್ಷಣೆಗೆ ಯಾವುದೂ ಸಹಕಾರಿಯಾಗಲಿಲ್ಲ. ಮಾಟ ಮಾರಣಾದಿಗಳಿಗೆ ಉತ್ತರಿಸುತ್ತಲೇ ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದೇನೆ. ನಿನ್ನ ಸಮ್ಮುಖದಲ್ಲಿ ರಾಮ ನಿಂತಿದ್ದಾನೆ ಅಂತಾದರೆ ಇದು ರಾವಣ ವಧೆಯ ಪರ್ವ ಕಾಲ. ರಾಮನಿಗೆ ವಿಧಾನ ಎಷ್ಟು ತರಿದಟ್ಟೆ ಮತ್ತಷ್ಟೇ ಪುಟ್ಟುವ ಬರೆಯದಿಟ್ಟು ತನಿಟ್ಟು ಸಿರ ಬಿಟ್ಟೊಡ ನೆಲದದಿಯೋ ಕಂಗೆಟ್ಟು ಧನುಜರ ಬಿಟ್ಟು ಕುಳಿತ ಧನುಜಗರಟ್ಟರೊಡನೆ ಮಾತಲಿ ನುಡಿದನು. ಲಾಲಿಸು ದೇವರ ದೇವಾಗ ನೀಲಮೇಘ ಶ್ಯಾಮ ಕೂಳದ ಚಕಲ್ದರನು ಬರುವ ಏಳು ರಣ
ಸೀಮಾ ಏಳು ರಾಮಚಂದ್ರ ಮಾತಲಿ ಸುವರ್ಣ ಲಂಕಾಧೀಶನಂತ ರಾವಣ ಅಟ್ಟಹಾಸಯುತ್ತ ಮುಂದೆ ಬರುತ್ತಾ ಇದ್ದಾನೆ. ಜಗದೀಶನಾದಂತಹ ನೀನು ಸುಮ್ಮನೆ ಕೂತ್ಕೊಂಡಿದ್ದೀಯ ಪ್ರಭು. ಇವರ ಯುದ್ಧವನ್ನು ನೋಡೋದಕ್ಕಾಗಿ ದೇವತೆಗಳೇ ತುದಿಗಾಲಲ್ಲಿ ನಿಂತಿದ್ದಾರೆ. ಯಾಕೆ ಹೀಗೆ? ಹೇಳಯ್ಯ, ಎದ್ದು ಯುದ್ಧ ಮಾಡಿ. ಮಾತಲಿಗೆ ನಾನೆಂಬ ಮಾತನಿ ಕೇಳೋ ಯಾರು ನೋಡು ಕೈ ಸೋತು ನಿಲ್ದಿನೋಡು ನೂಕಿದೆವು ಶರಗಳ ಸಮೀಕ ಬಾಗಿಲ ಕಲಿಸಿದಳು ಮೃತ್ಯು ಈ ಕಡುಗಲಿಯೊಳು ಮಾತಲಿಗೆ ಸುರಸಾರಥಿ ಮಾತಲಿ ರಾಮಚಂದ್ರ, ರಾವಣ ವಧೆಯಾಗಬೇಕು, ರಾಮನಿಗೆ ವಿಜಯವಾಗಬೇಕು ಎನ್ನುವ ಅಪೇಕ್ಷೆಯಿಂದಲೇ ನೀವು ಬಂದಿರಿ. ಹೌದು. ನೀವಿತ್ತರತ ನೀವು ಕೊಟ್ಟ ದಿವ್ಯಾಯುಧಗಳನ್ನು ಧರಿಸಿ ರಾವಣನ ಕೂಡ ನಾ ಬಬರವನ್ನೆಸಗಿದ್ದೇನೋ ಸತ್ಯ. ಹೌದು. ಆದರೆ ಪರಿಣಾಮ ಏನೂ ನೋಡಿದೆಯಲ್ಲ. ಪಾದಾಚಾರಿಯಾಗಿ ಬೊಬರಗೈಯುವ ಕಾಲದಲ್ಲಿ ರಾಮನ ಎದೆ ಮುಟ್ಟುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಆದರೆ ಅನ್ಯರ ಹಂಗಿನಿಂದ ಕಾದಿದ್ದರ ಪರಿಣಾಮವೋ ಎಂಬಂತೆ ಪರಾಭವವನ್ನೇ ಹೊಂದುತ್ತಾ ಇದ್ದೇನೆ. ಇನ್ಯಾಕೆ ನನಗೆ ಸಮರ? ನಾ ಬಿಟ್ಟ ಶರಗಳ ಸಮೀಕ ಕಳನ ಶಿರವನ್ನು ಕಟ್ಟಿದಷ್ಟು ಮತ್ತೆ ಚಿಗುರುತ್ತಾ ಉಂಟು ಅನ್ನುವುದರ ಅರ್ಥ ಏನು? ಅವನನ್ನು ನಿಪಾತಗೊಳಿಸುವುದಕ್ಕೆ ನಾ ಶಕ್ತನಲ್ಲ ಎನ್ನುವುದೇ ಹೌದಲ್ಲ. ನಿಮ್ಮ ಸಹಕಾರ ದೌರ್ಭಾಗ್ಯವಂತನಾದ ನತದೃಷ್ಟನಾದ ರಾಮನಿಗೆ ಅನುಕೂಲ ಆಗಲಿಲ್ಲ. ಹಾಗಾದ ಕಾರಣ ನೀ ತಂದ ರಥ, ನೀ ತಂದಿರುವ ದಿವ್ಯಾಸ್ತ್ರ ಇವುಗಳನ್ನೆಲ್ಲ ಹಿಡಿದುಕೊಂಡು ನಾಕೇಶನೆಡೆಗೆ ತೆರಳು. ರಾಮನಿಗೆ ಗೆಲ್ಲುವ ಯೋಗವಿಲ್ಲ ಎಂಬ ಹಾಗೆ ಹೇಳಪ್ಪ. ಹೋಗು. ಶರಣಬಾರಯ್ಯಲ್ಲ ಮರೆಯ ಹೊಟ್ಟೆಯ ಬರಿದೆ ಎರಡು ವಚನವದಾಯ್ತು ಧರೆಯೊಳೆ ಮಗಿಳುದು ಎರಡು ನಿನ್ನಗ್ರಜನ ಚರಣಗಾನತನಾಗಿ ಹರುಗದಿವು ಜೀವಿಸುವ ತರನ ನೋಡುತ್ತು ಬರನಾದ ವಿಭೀಷಣ, ಯಾಕಪ್ಪ ನತದೃಷ್ಟನಾದ ರಾಮನ ಮುಖವನ್ನೇ ನೋಡ್ತಾ ಇರುವೆ? ಕಂಡೆಯಲ್ಲ ಕದನದ ವೈಖರಿ. ನಿನ್ನಣ್ಣನಾದ ರಾವಣನ ಕೂಡೆ ಕಾಳಗದಲ್ಲಿ ನಾ ಸೋಲುತ್ತಾ ಇದ್ದೇನೆ. ಸೋಲುಂಡ ರಾಮನ ಪಕ್ಷವನ್ನು ಸೇರಿ ನೀ ಪಡೆಯುವುದಕ್ಕಾದರೂ ಏನುಂಟು ಹೇಳು? ನಿನ್ನ ಅಣ್ಣನನ್ನು ಕೊಂದು ಲಂಕೆಯ ಪಟ್ಟವನ್ನು ನಿನಗೆ ಸ್ಥಿರೀಕರಿಸ್ತೇನೆ ಎಂಬ ಹಾಗೆ ಸಾಗರ ಮಧ್ಯದಲ್ಲಿ ಮಳಲ ದಿಂಡೆಯಲ್ಲಿ ಕುಳಿತು ನಿನಗೆ ಸಮುದ್ರ ಜಲದಿಂದ ಅಭಿಷೇಕ ಮಾಡಿದ್ದೆ ವಿಭೀಷಣ. ಎರಡು ವಚನವದಾಯ್ತು, ರಾಮನಿಗೆ ಏನು ಮಾಡೋಣ? ಹೋಗಪ್ಪ, ನನ್ನಿಂದ ಅಸಾಧ್ಯವಾಗಿ ಹೋಯಿತು. ನಿನ್ನ ಅಣ್ಣನ ಬಳಿ ಸೇರು. ಒಂದೇ ಕರುಳ ಬಳ್ಳಿ ಕಡಿದು ಹೊರಬಂದ ಮಕ್ಕಳು ನೀವು. ಹಾಗಾದ ಕಾರಣ ದ್ವೇಷ ಸಾಧಿಸಲಾರ. ಅಣ್ಣನ ಜೊತೆಯಲ್ಲಿ ನೆಮ್ಮದಿಯ ಬಾಳನ್ನು ಕಟ್ಟಿಕೋ. ಹೋಗಪ್ಪ, ಹೋಗು, ಹೋಗು. ಬಲ್ಲಿದೇವನಿಲ್ಲ ಚರಿತ ಇದನ್ನೆಲ್ಲ ತೋರಿಸಲಕೋ ಶ್ರೀ ರಘುನಾಥ ಮಲ್ಲ ಮಾಯಾವಿನೀನೆನು ನರನಲ್ಲನೆ ಪುಲ್ಲ ಲೋಚನಗೆಂಬ ಮಾತ ಅಲ್ಲೇ ದೇವನಿಲ್ಲ ಚರಿತ ಆಗಿದ ಎಲ್ಲ ತೋರಿಸಲ್ಯಾಕೋ ಶ್ರೀ ರಘುನಾಥ ದೇವಾ ರಾಮಚಂದ್ರ, ಮಾತಲಿ ನಿನ್ನ ಮಾತನ್ನು ಕೇಳಿದಾಗ ನಗಬೇಕು ಅಂತ ನನಗೆ ಅನ್ನಿಸ್ತಾ ಉಂಟು. ಯಾಕಂದ್ರೆ ನೀನು ಯಾರು ಎಂಬುದು ನಮ್ಮೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಕಪಟ ನಾಟಕ ಸೂತ್ರಧಾರಿ ನೀನು. ನಾಟಕವೇ ಕಪಟ, ಅದರಲ್ಲಿಯೂ ಕಪಟ ನಾಟಕ ಹೇಗಾದಿತು ಎಂಬುದನ್ನು ಯೋಚಿಸು. ನೀನು ನರನಂತೆ ವರ್ತಿಸುವುದು ಸರಿಯೇ? ಅಟ್ಟಾಸ ಕವಿತಾ ಇದ್ದಾನಲ್ಲ, ದೇವನಾನಾದರೆ ಅವಿರೋಧಿಯ ಕೊಲ್ಲುವುದು ಯಾವ ಘನ ಎನಗೆ? ಏಕೆ ನನ್ನ ದೇವ ಅಂತ ಹೇಳ್ತಾ ಇದ್ದೀರಿ? ಈಗಲೂ ಹೇಳ್ತೇನೆ, ಏನು ಸ್ವಾಮಿ? ಆತ್ಮಾನಂ ಮಾನುಷಂ ಮನ್ಯೇ ಮಮ ದಶರಥಾತ್ಮಜ. ದಾಶರಥಿ ಇದ್ದೇನೆ, ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ಮಾತಲಿ ಸಾಧ್ಯವಾಗುತ್ತಾ ಇಲ್ಲ. ಅಂಬ
ದಿಗಂಬರ ಪಥದಿಂದ ಅಗಸ್ತ್ಯರು ಇಳಿದು ಬರ್ತಾ ಇದ್ದಾರೆ. ಆದಿತ್ಯರ ದೈವನ್ನುವಂತಹ ಕವಚ ಮಂತ್ರದ ಬೋಧನೆ ಮಾಡ್ತಾ ಇದ್ದಾರೆ. ನೀನಾದರೂ ನೀಡಿದಂತಹ ವರ ಶಾಕ್ಯ ಮಹಾ ಶರವನ್ನು ಕರಗ್ರಹಣ ಮಾಡಿದ್ದೇನೆ. ಕರಸಿರುಹದಲ್ಲಿ ಹಿಡಿದ ನುಗಿ ಗುರಿ ಹಿಡಿಯಲು ಅನಿತರಳು ವಿಶ್ವಾಕಾರ ತಾನಾದ ದೇವಸಾರಥಿ ಮಾತಲಿ ವಿಭೀಷಣ ಮುಖ್ಯರೆಲ್ಲ ಆಲಿಸಿರಿ. ಅಗಸ್ತ್ಯರು ಬೋಧಿಸಿದಂತಹ ದಿವ್ಯ ಮಂತ್ರವನ್ನು ಉಚ್ಚರಿಸುತ್ತಾ ಆದಿತ್ಯರ ದಯದಿಂದ ಪೂತನಾಗಿ ಆದಿತ್ಯ ವಂಶಜನಾಗಿ ಮತ್ತೊಮ್ಮೆ ಇದೋವರ ಶಾಕ್ಯ ಮಹಾಶರವನ್ನು ಕೋದಂಡಕ್ಕೆ ಜೇಬಡೆಗೈದಿದ್ದೇನೆ, ಏರುತ್ತೇನೆ ಅಂತ. ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಶ್ರೀ ವಿಮಲ ಮೂರ್ತಿಯ ಕಂಡನ ಸುರೇಂದ್ರ ಕಂಡನು ದಶವದನ ಕೋದಂಡರ ಕಂಡನು ದಶವದನ ದಶವದನ ಕೋದಂಡ ರಾಮನ ಕಂಡನು ದಶವದನ ಪುಂಡರೀಕಾಂಬಕನ ಜಗದೋತ್ತಂಗ ರೂಪನ ಖಂಡಬಲ ಬ್ರಹ್ಮಾಂಡ ಕೋಟಿಯ ತಂಡಗಳ ಕೃಪೆಗೊಂಡು ಸಲಗುವ ಅಜಾಂಡದೀಶನ ಮೂರು ಮೂರ್ತಿಯ ರೂಪನ ವಿಶ್ವಾಕಾರ ಸಾರಸ ಗುಣದೀಪನ ವೀರನ ತೋರುತಿಗ ಮಾಯ ವಿಚಾರನ ಕ್ಷೀರ ದಿಶಯನ ಗಂಭೀರನ ಕಾರಣಿಕ ಸೂತ್ರಧಾರನ ಚಾರು ನಿಗಮ ವಿದೂರ ನಿರುಪಮ ಶೂರ ಸುರುಚಿರಹಾರ ದುರಿತ ಸಮಾರ ಹರ ಸುಲವಾರ ಖಗದೇರ ದೈನೋತಾರ ಎನಿಪನ ರಾಮ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ರಾಮ ಜಯ ರಾಮ ಜಯ ರಾಮ ಜಯ ರಘುರಾಮ ರಾಮ ಜಯ ರಾಮ ಜಯ ರಾಮ ಜಯ ರಘುರಾಮ ರಾಮಾಯ ಎಂತಹ ಪರಮ ಸೌಭಾಗ್ಯವಿದು. ವೈಕುಂಠ ಲೋಕದ ದ್ವಾರಪಾಲಕನಾಗಿಯೇ ನಾನಿರುತ್ತಿದ್ದರು ಇಂತಹ ಒಂದು ಸೌಭಾಗ್ಯ ಕಾರಣವಾದಂತಹ ಅನುಭವಕ್ಕೆ ನಾನು ಒಳಗಾಗುತ್ತಿದ್ದನೋ ಇಲ್ಲವೋ. ಕೇವಲ ಲೋಕರಕ್ಷಕನಾದಂತಹ ಶ್ರೀಹರಿಯ ಸ್ವರೂಪವನ್ನು ಕಾಣುತ್ತಾ ಹರಿಕಿಂಕರನಾಗಿ ನಾನು ವೈಕುಂಠ ಲೋಕದಲ್ಲಿದ್ದಾಗಲೂ ಇವನ ವಿಶ್ವಾಕಾರವನ್ನು ಕಾಣುವ ಸೌಭಾಗ್ಯ ಬರಲಿಲ್ಲ. ಆಹಾ, ಒಪ್ಪಿದ ಮಾತಿಗೆ ತಪ್ಪದೇ ನಡೆದರೆ ಅನುಗ್ರಹಿಸುವ ಭಗವಂತ ಅನಂತವಾಗಿ ಅನುಗ್ರಹಿಸ್ತಾನೆ ಅನ್ನುವುದಕ್ಕೆ ಇದಕ್ಕಿಂತ ಹೆಚ್ಚಿನ ದೃಷ್ಟಾಂತ ಬೇಕು. ಮೂರು ಮೂರ್ತಿಗಳ ಸ್ವರೂಪದಿಂದ ಸೃಷ್ಟಿ ಸ್ಥಿತಿ ಲಯಾದಿ ಕರ್ತವ್ಯಗಳನ್ನೆಸಗಿ ಸಾಂಗವಾಗಿ ಪ್ರಪಂಚ ವ್ಯವಹಾರದಲ್ಲಿ
ಲೀಲೆಯನ್ನು ಅನುಭವಿಸುತ್ತಿರುವ ಲೋಕರಕ್ಷಕ, ವೇದವಂದ್ಯ, ಸುಮನಸೋದ್ಧಾರಕ ಕಣ್ಣ ಮುಂಭಾಗದಲ್ಲಿ ಕೋದಂಡರಾಮ ನನಗೆ ಕಾಣಿಸಿದನಲ್ಲ, ಅವನನ್ನು ಕಾಣುವ ಸೌಭಾಗ್ಯವನ್ನು ನಾನು ಹೊಂದಿದನಲ್ಲ. ಕಂಡನು ದಶವದನ. ಆಹಾ, ದಶವದನಗಳಿಂದಲೂ ಕಂಡದ್ದಲ್ಲ. ದಶವದನನ ಬದುಕಿನಲ್ಲಿ ಹೊಂದಬಹುದಾದ ಸೌಭಾಗ್ಯಕ್ಕಿಂತ ದಶಗುಣ್ಯವಾದ, ಶತಗುಣ್ಯವಾದ, ಸಹಸ್ರಗುಣ್ಯವಾದ ಅಲ್ಲ, ಅನಂತ ಫಲದಾಯಕವಾದ ಪರಮ ಸೌಭಾಗ್ಯವನ್ನು ಕಂಡೆ ಕಂಡೆ ಕಂಡೆ. ಸರಿ ಸರಿ, ಸಾಕು ಸಾಕು ಬೇಡ ಛಲಪಲ, ಅದು ಜೋಗಿ ನೋಡು. ಸಾಕು ಸಾಕು ಬೇಡ ಛಲಪಲ, ಮೂರು ಲೋಕ ವೀರನ್ನ ಆರು ಬಗೆಯ ನೋಡಿ ಸುಮನ ವಾರವೆಲ್ಲ ಬೆದರುತ್ತಿರು ವೀರ ಪಟು ಪಟಾಕಗಳು. ಸಾಕು ಸಾಕು ಬೇಡ ಛಲಪಲ. ದಶಕಂಠ, ಇಷ್ಟರವರೆಗೂ ನಿನ್ನ ಬದುಕನ್ನು ನೀನು ಛಲಕ್ಕಾಗಿಯೇ ವಿನಿಯೋಗಿಸಿಕೊಂಡವ. ಛಲದಿಂದಲೇ ಎಲ್ಲವನ್ನೂ ಸಂಪಾದಿಸಿದೆ. ಇದೀಗ ಛಲದಿಂದಲೇ ಎಲ್ಲವನ್ನೂ ಕಳಕೊಳ್ಳುತ್ತಾ ಇರುವೆ. ಇನ್ನಾದರೂ ಛಲವನ್ನು ಬಿಡು. ದೈತ್ಯ ಬಲವನ್ನು ಒಗ್ಗೂಡಿಕೊಂಡು ಮತ್ತೊಮ್ಮೆ ಪ್ರಬಲನಾಗಿ ಸುವರ್ಣ ಲಂಕಾಧೀಶ ಎನ್ನುವ ನಾಮವನ್ನು ಸ್ಥಿರಗೊಳಿಸಿ ಉಳಿಸಿಕೊಳ್ಳುತ್ತಿಂತಾದ್ರೆ ನಿನಗೆ ಅವಕಾಶವನ್ನು ಕೊಡುತ್ತೇನೆ. ನನ್ನ ಸತಿಯಾದ ಜಾನಕಿಯನ್ನು ನನ್ನ ಪದಕಾನತಳಾಗಿಸು. ಮಾತ್ರವಲ್ಲ, ಶರಣನಾದ ವಿಭೀಷಣನನ್ನು ನಿನ್ನ ಜೊತೆ ಸೇರಿಸಿಕೊಂಡು ನೆಮ್ಮದಿಯಿಂದ ನೀ ಬದುಕುತ್ತಿಂತಾದ್ರೆ, ಶರಣು ಬರ್ತಿಂತಾದ್ರೆ ನಿನಗೆ ಬದುಕು ಕೊಡುತ್ತೇನೆ. ಅದಕ್ಕೆ ಅವಕಾಶ ಉಂಟು. ತರಣಿ ತಲೆ ಕೆಳಗಾದನೆಯೋ ನಾ ಶರಣು ಬರುವವನಲ್ಲ. ಮಿಕ್ಕಿನ ಸಿರಿಯು ತನಗಿನ್ನುಂಟು ಕೇಳಿ ಇಳೆಯ ನಂದನೆಯ ಸರ್ವತ ನಿನ್ನೊಳ ಹವ ವಿರಚಿಸಲಿ ಗಂಜಿದರಿಯೇ ತಾನೆಡುತ್ತ ಒಪ್ಪಿರಿದ ವಿಷಕಂಶ. ಆಯಾವೇಶವನ್ನು ಮುಸುಕಿ ನನ್ನನ್ನು ಗೆಲ್ಲಬಹುದೆಂದು ಭಾವಿಸಿದೆಯ. ಶರಣು ಬರುವ ಮಾತಿಲ್ಲ, ಒಪ್ಪಿಕೊಂಡ ನಿರ್ಣಯಕ್ಕೆ ಬದಲಿಲ್ಲ. ವಿಭೀಷಣ ನನ್ನೊಂದಿಗೆ ಆಗುವವಲ್ಲ. ಸುವರ್ಣ ಲಂಕೆಯ ಮೇಲೆ ಮನಸ್ಸಿಲ್ಲ. ಧರಣಿ ತಲೆ ಕೆಳಗಾದರೆ ಶರಣು ಬರಲಾರೆ. ತಂದಿರುವ ಧರಣಿ ದೇವಿಯ ಸುಕುಮಾರಿಯನ್ನು ನಿನ್ನ ಕಾಲ ಬುಡಕ್ಕೆ ಒಪ್ಪಿಸಲಾರೆ. ನಿನ್ನಲ್ಲಿ ಸಂಗರ ವಿರಚಿಸದೆ ಹಿಂದೆ ಉಳಿದರಾದರೆ ಗಿರಿಜಾವರನ ಬಂಟ ದಶಕಂಠ ಅಲ್ಲ ಅಲ್ಲ. ಅಯ್ಯನಯ್ಯ ಚರಣ ನಿನ್ನ ಮಾತು ನಿಧಾನಿಸಿದೆಯೋ ಮನದಿ. ನಾನಿಷ್ಟು ಕೇಳರು ಕೇಳನೀತನು ಬುದ್ಧಿ ಶೂನ್ಯವಲ್ಲವೇ ಜಗದಿ. ಶರಣ ವಿಭೀಷಣ, ನಿನ್ನ ಅಣ್ಣನಾದಂತಹ ದಶಕಂಠನಿಗೆ ಬದುಕುವುದಕ್ಕಾಗಿ ಅವಕಾಶವನ್ನು ಕೊಟ್ಟೆ. ನಾ ಎಷ್ಟು ಹೇಳಿದರೂ ಕೇಳನೀತನು ತನ್ನ ಅದಟ್ಟನ್ನೇ ಮುಂದಿಟ್ಟುಕೊಳ್ತಾ ಇದ್ದಾನೆ. ಏನಿದ್ದರೂ ಅರ್ಧ ಕೋಟಿ ಆಯುಷ್ಯನ್ನು ಹೊಂದಿ ಇವ ಮಾಡಿದ ಸಾಧನೆ ಅವಗಣನೀಯವಲ್ಲ. ಹಾಗಾದ ಕಾರಣ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ನಿನ್ನ ಅಣ್ಣ ಎನ್ನುವ ಕಾರಣದಿಂದ ಇವನನ್ನು ಉಳಿಸಲು, ದುಷ್ಟ ಎನ್ನುವ ಕಾರಣದಿಂದ ಮತಿಸಲು ಕುಂಭಕರ್ಣನ ಅನುಜನಾಗಿ ಉತ್ತರಿಸುವೆಯಾ? ದುಷ್ಟ ದುರಾಚಾರ ತೊಡಗಿರು ದಿಗಮತಿ ಅತಿ ಭ್ರಷ್ಟ ನಮ್ಮನ್ನ ಕುಟ್ಟಿ ಕೆಡಗೆ ತ್ರಿಭುವನವ ರಕ್ಷಿಸೋ ಭಕ್ತ ದಾಯಕನೇ ನೀನು. ದುಷ್ಟ ದುರಾಚಾರ ತೊಡಗಿರು ದಿಗಮತಿ ಭ್ರಷ್ಟ ನನ್ನನು
ನಾವಿಬ್ಬರು ಒಂದೇ ತಾಯಿಯ ಉದರದಲ್ಲಿ ರಕ್ತವನ್ನು ಹಂಚಿ ಹುಟ್ಟಿದವರಾದರು ಆತ ದುಷ್ಟ ಕಾರ್ಯವನ್ನು ಮಾಡಿದ. ನಿಜ. ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಧರ್ಮ ಉಳಿಯಬೇಕು, ಅಧರ್ಮ ಅಳಿಯಬೇಕು. ಆ ಕಾರಣಕ್ಕಾಗಿ ಹೇಳುತ್ತಾ ಇದ್ದೇನೆ, ನನ್ನ ಅಣ್ಣ ಎಂಬುದನ್ನು ಮರೆತು ಆತನನ್ನು ಕೊಲ್ಲುವುದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ ದೇವ. ಇವನ ನಿಗ್ರಹಕ್ಕಾಗಿ ನಾನೆಷ್ಟು ಸಲ ಶರಪ್ರಯೋಗ ಮಾಡಿದರು ಕಡಿದಷ್ಟು ಸಲ ಇವನ ಶಿರ ಮತ್ತೆ ಹುಟ್ಟಿ ಬರುತ್ತಾ ಉಂಟಲ್ಲ, ಇದಕ್ಕೇನು ಕಾರಣ ದೇವ? ಈತ ಸಾಯದೇ ಇರುವುದಕ್ಕೆ ಒಂದು ಬಲವಾದಂತಹ ಕಾರಣ ಉಂಟು. ಏನು? ಈ ಹಿಂದೆ ದಿಗ್ವಿಜಯವನ್ನು ಮಾಡುತ್ತಾ ಕೈಲಾಸದ ಕಡೆ ಹೋದ. ಕೈಲಾಸದಲ್ಲಿರುವಂತಹ ನಂದಿಯನ್ನು ಕಂಡು ಅಪಹಾಸ್ಯ ಮಾಡಿದ. ಅಷ್ಟು ಮಾತ್ರವಲ್ಲ ದೇವ, ಜಂಬೂ ನೇರಳೆ ಫಲವನ್ನು ಆತನ ಮುಖದ ಮೇಲೆ ಎಸೆದ. ಈ ಕಾರಣದಿಂದಾಗಿ ನಂದಿ ಕುಪಿತಗೊಂಡು ಈತನಿಗೊಂದು ಶಾಪವನ್ನು ಕೊಟ್ಟಿದ್ದಾನೆ. ಏನಂತೆ? ಯಾರು ಇವನ ಎದೆಗೆ ನೀನು ಅವನ ಮುಖ ನೋಡಬೇಡ, ವಿಷಯ ಬರ್ಲಿಕ್ಕಿಲ್ಲ, ಈಚೆ ನೋಡು. ಯಾರು ಇವನ ಎದೆಗೆ ವೈಷ್ಣವಾಸ್ತ್ರವನ್ನು ಪ್ರಯೋಗಿಸುತ್ತಾರೋ ಆಗ ಇವನಿಗೆ ಮರಣ ಬರ್ತದೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ವೈಷ್ಣವಾಸ್ತ್ರವನ್ನು ಪ್ರಯೋಗಿಸಿ ಇವನನ್ನು ವಧಿಸಿದೇವ. ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಅಣ್ಣನ ಮರಣದ ಗುಟ್ಟನ್ನು ಹೇಳಿದವನೇ ಒಳ್ಳೆದಾಗಲಿ ನಿನಗೆ. ವೈಷ್ಣವಶರ ಇದೋ ತನ್ನ ಕಣವನ್ನು ಉಳಿಸಿಯೇ ಸತ್ತ, ಮಾತ್ರವನ್ನು ಉಳಿಸಿಯೇ ಬೆಳೆದ. ಅಂತೂ ರಾವಣನ ವಧೆಯಾಯಿತು. ಮಾತ್ರವಲ್ಲ, ಸುರರು ಸುಮಗುಚ್ಛವನ್ನು ಹರಿಸುತ್ತಾ ಇದ್ದಾರೆ. ಇದು ಸಂತೋಷದ ಪೂರ್ವಕಾಲ ಎನ್ನುವಲ್ಲಿಗೆ ಮುಂದಕ್ಕೆ ಆಳಿದವರಿಗೆಲ್ಲ ಅಂತ್ಯಕರ್ಮಾದಿಗಳನ್ನು ರಚಿಸಿ ವಿಭೀಷಣನ ಪಟ್ಟಾಭಿಷೇಕವಾಗಬೇಕು. ನನ್ನ ತಮ್ಮನಾದ ಭರತ ನನ್ನ ಪ್ರತೀಕ್ಷೆಯಲ್ಲಿದ್ದಾನೆ, ಅಲ್ಲಿಗೆ ನಾನು ಗಮಿಸುವನಿದ್ದೇನೆ ಎನ್ನುವಲ್ಲಿಗೆ